district 3181. Rotarian Gopal Shetty, ನಿರ್ದೇಶಕರು ಸಮುದಾಯ ಸೇವೆ ರೋಟರಿ ಕ್ಲಬ್ ಮಂಗಳೂರು ಪೂರ್ವ. Rotarian ಸಿ ಹರೀಶ್ ಶೆಟ್ಟಿ, ಕಾರ್ಯದರ್ಶಿ ರೋಟರಿ ಕ್ಲಬ್ ಮಂಗಳೂರು ಪೂರ್ವ. ಶ್ರೀ ಆನಂದ ಎಸ್ ಕೊಂಡಾಣ, ಅಧ್ಯಕ್ಷರು ಬಿಲ್ಲವ ಸೇವಾ ಸಮಾಜ ಅಧ್ಯಕ್ಷರ ಕೊಲ್ಯ. ಶ್ರೀಮತಿ ಧನಲಕ್ಷ್ಮಿ ಗಟ್ಟಿ, ಸದಸ್ಯರು ಜಿಲ್ಲಾ ಪಂಚಾಯತ್ ದಕ್ಷಿಣ ಕನ್ನಡ ಜಿಲ್ಲೆ. ನಮ್ಮ ರೋಟರಿ ಸಮುದಾಯದ ಕೋಶಾಧಿಕಾರಿಯಾದಂತಹ ಆನಂದ್ ಎಸ್ ಮಲ್ಲಾಯಳಕೋಡಿ ಇವರು ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಹಾಗೂ ಪುಣ್ಯಭೂಮಿ ತುಳುನಾಡು ಸೇವಾ ಫೌಂಡೇಶನ್ನ ಸೇವಾಕರ್ತರಾದ ಶ್ರೀ ಅಜಿತ್ ಕುಮಾರ್ ಪಟೇಲ್ ಇವರನ್ನು ನಮ್ಮನಿಗಳ ಪರವಾಗಿ ಹೃತ್ಪೂರ್ವಕವಾಗಿ ಪ್ರತಿಷ್ಠಾನ ಮಂಗಳೂರು ರಾಷ್ಟ್ರೀಯ ನಂದಗೋಕುಲ ತಂಡದಿಂದ ಗಾನ ನೃತ್ಯ ವೈಭವ ಕಾರ್ಯಕ್ರಮ ನಡೆಯಿತು. ದಿನಾಂಕ 14-17ರಂದು ಹೊಸಪುರದ ಆಶ್ರಯದಲ್ಲಿ ರೋಟರಿ ಸಮುದಾಯದ ಕೊಲ್ಯ ಸೋಮೇಶ್ವರ ಬಿಲಾವ ಸೇವಾ ಸಮಾಜ ಕೊಲ್ಯ ಸೋಮೇಶ್ವರ ಸದ್ಭಾವನ ವೇದಿಕೆ ಬಿಲಾವ ಆಶ್ರಯದಲ್ಲಿ ದೀಪಾವಳಿ ಸಂವಾದ ಸಂಗಮ ಮಹರ್ಷಿ ನಾರಾಯಣ ಗುರುಮಂದಿರ ಕೊಲ್ಯದಲ್ಲಿ ನಡೆಯಿತು. ದಿನಾಂಕ 15-2017ರಂದು JCI ರಾಷ್ಟ್ರದ ತರಬೇತಿದಾರರು ಶ್ರೀಮತಿ ಅರುಣಾ ಎಸ್ ಹೈಕಲ್ ಇವರಿಂದ ಬ್ರಹ್ಮಶ್ರೀ
ಸುಹಾಸ್ ಅಂಗವೈಕಲ್ಯದಿಂದ ಒಳಗಾಗಿದ್ದು ಇವರಿಗೆ ವೈದ್ಯಕೀಯ ಚಿಕಿತ್ಸೆಗಾಗಿ ರೂಪಾಯಿ 8,000 ನೀಡಲಾಯಿತು. ಇದೇ ಸಂದರ್ಭದಲ್ಲಿ ರೋಟರಿ ಸಮುದಾಯ ಪುಣ್ಯ ಸೋಮೇಶ್ವರದ ಅಧ್ಯಕ್ಷರು ಯೋಗೀಶ್ ಕುಮಾರ್ ಗಡ್ಡಿ ಅವರು 6ನೇ ಕ್ಲಾಸ್ನಲ್ಲಿ ಕಲಿಯುತ್ತಿರುವ ಅದೇ ಮನೆಯ ಸುಭೀಕ್ಷಾ ಅವಳಿಗೆ ಪುಸ್ತಕ ಹಾಗೂ ಬ್ಯಾಗ್ ಅನ್ನು ವಿತರಿಸಿ ಮಾನವೀಯತೆ ಮೆರೆದರು. ದಿನಾಂಕ 25/2002 ಕಿತ್ತು ತಿನ್ನುವ ಬಡತನ, ಮಾನಸಿಕ ಅಸ್ವಸ್ಥ ಮಗಳು, ಅಸ್ತಮ ರೋಗಿ ಮಗ, ಇದು ಮಂಗಳೂರು ತಾಲೂಕಿನ ಅಂದ್ರಮಂಗಲ ಗ್ರಾಮದ ಪುತ್ತೂರು ಮದಕ ಸೇನರೆಡ್ಡಿ ಎಂಬಲ್ಲಿಯ ಬೇಬಿ ಇವರ ಕುಟುಂಬಕ್ಕೆ ಸುಮಾರು 5,000 ಸಹಾಯಧನವನ್ನು ನೀಡಲಾಯಿತು. ದಿನಾಂಕ 17/6/2015 ಎಂ ರಾಜೀವ ಆಲ್ಬರ್ಟಸ್ ಕೊಲ್ಯ ಇದರ ವತಿಯಿಂದ ವಿಧವಾ ಸೇವಾ ಸಮಾಜ ರಿಜಿಸ್ಟರ್ ಕೊಲ್ಯ ಸೋಮೇಶ್ವರ, ರೋಟರಿ ಸಮುದಾಯದ ಕೊಲ್ಯ ಸೋಮೇಶ್ವರ ಇವರ ಸಹಕಾರದೊಂದಿಗೆ ಆರ್ಥಿಕವಾಗಿ ಹಿಂದುಳಿದ ಅರ್ಹ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಆರ್ಥಿಕ ನೆರವು ಕಾರ್ಯಕ್ರಮವು ಬ್ರಹ್ಮಶ್ರೀ ನಾರಾಯಣ ಕೊಲ್ಯದಲ್ಲಿ ನಡೆಯಿತು. ಈ ಸಂದರ್ಭದಲ್ಲಿ ಗ್ರಾಮೀಣ ಶೈಕ್ಷಣಿಕ, ಸಾಂಸ್ಕೃತಿಕ ಹಾಗೂ ಕ್ರೀಡಾ ಸಾಧನೆಗಾಗಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಉಳ್ಳಾಲ ವ್ಯಾಪ್ತಿಯಲ್ಲಿ SSLC ಪರೀಕ್ಷೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಅತ್ಯಧಿಕ 607 ಅಂಕ ಪಡೆದು ಕುಂಪಲ ಶಾಲೆಯ ಶ್ರೀ ಮುಕ್ತಪ್ಪ ಇವರನ್ನು ಸನ್ಮಾನಿಸಲಾಯಿತು. ಈ ಎಲ್ಲ ಕಾರ್ಯಕ್ರಮಕ್ಕೆ ಸಹಕರಿಸಿದ ರೋಟರಿ ಕ್ಲಬ್ ಮಂಗಳೂರು ಪೂರ್ವ, ಇನ್ನರ್ವಿನಿ ಮಂಗಳೂರು, ವಿಧವಾ ಸೇವಾ ಸಮಾಜ ಕೊಲ್ಯ, ನಾರಾಯಣಗುರು ಮಹಿಳಾ ಮಂಡಳಿ, ಪುಣ್ಯಭೂಮಿ ಸೇವಾ ಟ್ರಸ್ಟ್, ಶ್ರೀ ಶಾರದೋತ್ಸವ ಕೊಲ್ಯ ಸಮಿತಿ, ಯುವವಾಹಿನಿ ರಿಜಿಸ್ಟರ್ ಕೊಲ್ಯ ಘಟಕ, ಅರೆಹೊಳೆ ಪ್ರತಿಷ್ಠಾನ ಮಂಗಳೂರು, ಇಂಡಿಯನ್ ರೆಡ್ ಕ್ರಾಸ್ ಮಂಗಳೂರು, ಯಕ್ಷ ತೇಜಸ್ವಿ ಬಳಗ ಘಟಕ, ಅಭಯಾಶ್ರಮ ಶ್ರೀ ಶ್ರೀಮತಿ ಜಯಲಕ್ಷ್ಮಿ ಅನೇಕ ಉತ್ತಮ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡಿದ ಸಂತೋಷ ಇದೆ. ಈ ಬಾರಿ ನಮ್ಮವರೇ ಆದ ರೋಟರಿ ಕ್ಲಬ್ ಮಂಗಳೂರು ಪೂರ್ವದ ಅಧ್ಯಕ್ಷರಾದ ಸೇನೆನ್ ಜಯಕುಮಾರ್ ನಮಗಿದ್ದಾರೆ. ಅವರಿಗೂ ನಾನು ವೈಯಕ್ತಿಕವಾಗಿ ಎಲ್ಲರ ಪರವಾಗಿ ಅಭಿನಂದನೆ. ಶ್ರೀ ಪ್ರಶಾಂತ್ ಬೆಂಗಳೂರು, ಶ್ರೀ ವೇಣುಗೋಪಾಲ್ ಕೊಲ್ಯ, ಶ್ರೀ ಜಯಪ್ರಕಾಶ್, ಶ್ರೀ ಕುಸುಮಾಕರ್ ಗುಂಪಲ, ಲತೀಶ್ ಮಾಡೂರು, ಹಣಕಾಸು ಸಮಿತಿ ಸಚಿನ್ ಎಸ್, ಶ್ರೀರಾಮ್, ಸೀತಾರಾಮ ಎಸ್ ಕರ್ಕೇರ, ಗಣೇಶ್ SGK, ವೃತ್ತಿಪರ ಸೇವೆ, ಶ್ರೀ ಯೋಗೀಶ್ ಕುಮಾರ್ ಗಡ್ಡಿ, ಶಶಿಕಾಂತ್ ಕಲಿಯತ್ತೂರು, ಸುರೇಶ್ ಬಿ ಕೊಲ್ಯ, ಜಯದೇವ್ ಕಡ್ಕ, ಕೋಶಾಧಿಕಾರಿಯಾಗಿ ಶ್ರೀ ಆನಂದ್ ಎಸ್ ಮಳಯಾಳಕೋಡಿ, ಜೊತೆ ಕಾರ್ಯದರ್ಶಿ ಶ್ರೀ ಹರೀಶ್ ಶೆಟ್ಟಿ ನೀಲಿಮಾಲು, ಕಾರ್ಯದರ್ಶಿಯಾಗಿ ರೋಟರಿ ಸಮುದಾಯದ ಕೊಲ್ಯ ಸೋಮೇಶ್ವರದ ಮಾಜಿ ಮಾಡುತ್ತಿದ್ದಾರೆ. ಇವರು 2018-2019 ಸಾಲಿನ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿರುತ್ತಾರೆ. ಉಪಾಧ್ಯಕ್ಷರಾಗಿ ಶ್ರೀ ದೀಪಕ್ ಎಸ್ ಕೋಟ್ಯಾನ್, ಶ್ರೀ ಅಶೋಕ್ ಪರಿಯತ್ತೂರು, ಎರಡು 2018-2019 ಸಾಲಿನ ಬಹಳ ಕೇಂದ್ರ ಬಿಂದುವಾದಂತಹ ಸ್ಥಾನವನ್ನು ಕಳೆದ 18 ವರ್ಷಗಳಿಂದ ರೋಟರಿ ಸಮುದಾಯ ದಳ ಕೊಲ್ಯ ಸೋಮೇಶ್ವರರು ಬಹಳ ಶಿಸ್ತಿನಿಂದ ವರ್ಷದ ಕಾಲದ ಬಳಿಕ ಅಧ್ಯಕ್ಷೆಯ ಸ್ಥಾನವನ್ನು ಮಹಿಳಾ ಅಧ್ಯಕ್ಷೆಯಾಗಿ ಅಲಂಕರಿಸುವುದು ನಮಗೆಲ್ಲರಿಗೆ ಹೆಮ್ಮೆಯಾಗಿದೆ. ಶ್ರೀಯುತರು ಯಾರು ಅಲ್ಲ, ಸುಧಾ ಸುರೇಶ್ ಇವರು ಕೊಲ್ಯ ನಿವಾಸಿಯಾಗಿದ್ದು, ಸುರೇಶ್ ಪಿ ಕೊಲ್ಯ ಇವರ ಧರ್ಮ ಪತ್ನಿಯಾಗಿದ್ದು, ಸುಧಾ ಸುರೇಶ್ ಅವರು ಸಾಮಾಜಿಕ, ಧಾರ್ಮಿಕ ಹಾಗೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು 15 ವರ್ಷಗಳಿಂದ ರೋಟರಿ ಸಮುದಾಯ ದಳದಲ್ಲಿ ಸಕ್ರಿಯ ಸದಸ್ಯೆಯಾಗಿ ಬಹಳ ಸೇವೆಯನ್ನು ಮಾಡುತ್ತಾ ಬಂದಿದ್ದು, ಇದೀಗ 2018-19 ಸಾಲಿನ
ಗೌರವ ದಾನ ಅಧ್ಯಕ್ಷ ಮತ್ತು ಅದೇ ತಿರುವಟ್ಟು ಎಂ ಕರುಣಾಕರ ಶೆಟ್ಟಿ ಇವರು ನೂತನ ಸದಸ್ಯರನ್ನ ರೋಟರಿ ಸಮುದಾಯದ ಕುಟುಂಬಗಳ ಲಾಂಛನವನ್ನ ನೀಡಿ ರೋಟರಿ ಸಮುದಾಯದ ಕುಟುಂಬಕ್ಕೆ ಸೇರ್ಪಡೆಗೊಳಿಸುತ್ತಾರೆ. ಎಲ್ಲ ನೂತನ ಸದಸ್ಯರು ಅತಿಥಿ ಅಭ್ಯರ್ಥಿ ವಿಭಾಗದಲ್ಲಿ ಇರಬೇಕು ಹೇಳಿ ರೋಟರಿ ಸಮುದಾಯದ ಕುಟುಂಬ ಪರವಾಗಿ ವಿಜ್ಞಾಪನೆ ಮಾಡಿಕೊಡುತ್ತದೆ. ನೂತನ ಸದಸ್ಯರ ಸೇರ್ಪಡೆಯಿಂದಾಗಿ ರೋಟರಿ ಸಮುದಾಯದ ಕುಟುಂಬಕ್ಕೆ ಮತ್ತಷ್ಟು ಬಲ ಬಂದಂತಾಗಿದೆ. ಇನ್ನಷ್ಟು ಹೆಚ್ಚಿನ ಕಾರ್ಯವೈಖರಿ ಮುಂದಿನ ವರ್ಷದಲ್ಲಿ ಕಂಡುಬರಬೇಕು ನಮ್ಮೆಲ್ಲರ ಸಂಪೂರ್ಣ ಆಶಯ. ರೋಟರಿ ಸಮುದಾಯದ ಕುಟುಂಬ ಸೋಮೇಶ್ವರ ಗತ ವರ್ಷದ ಈ ನೆನಪುಗಳನ್ನು ನೆನಪಿಸಿಕೊಳ್ಳುತ್ತಾ ಇನ್ನಷ್ಟು ಕಾರ್ಯವೈಖರಿಯನ್ನು ತನ್ನ ಮನದಲ್ಲಿಟ್ಟುಕೊಂಡು ಹಲವು ಜವಾಬ್ದಾರಿಗಳನ್ನು ಹೊತ್ತಿದೆ. ರೋಟರಿ ಸಮುದಾಯದ ಕುಟುಂಬ ಸೋಮೇಶ್ವರ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಈ ಎಲ್ಲ ರಂಗಗಳಲ್ಲಿ ಕೂಡ ತನ್ನನ್ನು ತೊಡಗಿಸಿಕೊಂಡು ಎಲ್ಲ ಸಂಘ ಸಂಸ್ಥೆಗಳಿಗೆ ಮಾದರಿಯಾಗಿ ರೋಟರಿ ಸಮುದಾಯದ ಕುಟುಂಬ ಸೋಮೇಶ್ವರ. ರೋಟರಿ ಕ್ಲಬ್ ಓಪನ್ ಆಗಿ 18 ವರ್ಷ ಆಯಿತು. 18 ವರ್ಷದಲ್ಲಿ ಮೊದಲು ನಮಗೆ ಈ ರೋಟರಿ ಓಪನ್ ಮಾಡಿದ ಜಯಕುಮಾರ್ ಅವರು ಇಂದು ಅಧ್ಯಕ್ಷರಾಗಿದ್ದಾರೆ. ಅವರು ರೋಟರಿ ಕ್ಲಬ್ ಮಂಗಳೂರುಪುರದಲ್ಲಿ ಅಧ್ಯಕ್ಷರಾಗಿದ್ದಾರೆ. ಅವರಿಗೆ ವೇದಿಕೆಯಲ್ಲಿರುವುದು ನನಗೆ ಬಹಳ ಖುಷಿಯಾದ ವಿಷಯ. ಹಾಗೂ ಇನ್ನೊಂದು ಮುಖ್ಯವಾದ ವಿಷಯ ಎಂದರೆ ಆನಂದ್ ಎಸ್ ಕೊಂಡನ್ನವರು ಮೊದಲು ರೋಟರಿಗೆ ಅವರ ಮನೆಯನ್ನು ಬಿಟ್ಟುಕೊಟ್ಟು ನಮಗೆ ಮೀಟಿಂಗಲ್ಲಿ ಯಾವುದಕ್ಕೆ ಅವರ ಮನೆಯನ್ನು ಬಿಟ್ಟುಕೊಟ್ಟು ನಮಗೆ ಸಹಕರಿಸಿದ್ದಾರೆ. ಅವರು ಕೂಡ ವಿಲವ ಸೇವಾ ಸಮಾಜದಲ್ಲಿ ಅಧ್ಯಕ್ಷರಾಗಿದ್ದು ಅದು ಕೂಡ ಒಂದು ತುಂಬ ಸಂತೋಷದ ವಿಷಯ. ಇವರಿಬ್ಬರು ವೇದಿಕೆಯಲ್ಲಿರುವುದು ನನಗೆ ಬಹಳ ಖುಷಿಯಾದ ವಿಷಯ. ಹಾಗೂ ನನ್ನ ಒಂದು ಭಾಗ್ಯ ಜಯಕುಮಾರ್ ಅವರು ಈ ವೇದಿಕೆಯಲ್ಲಿ ತುಂಬ ಅಂದರೆ ತುಂಬ ಖುಷಿಯ ವಿಷಯ. ಕಳೆದ ವರ್ಷ ನಾನು ರೋಟರಿಯಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿದ್ದೇನೆ. ಹಾಗೂ ರೋಟರಿ ಕ್ಲಬ್ನಲ್ಲಿ ಅಧ್ಯಕ್ಷರಾಗಿ ಯೋಗೇಶ್ ಕುಮಾರ್ ರೆಡ್ಡಿ ಅವರಿದ್ದರು. ಅವರು ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅವರಿಗೆ ನಮ್ಮ ರೋಟರಿ ಸಂಘದ ನನಗೆ ಆ ವರದಿಯಲ್ಲಿ ಓದಿದ್ದೇನೆ. ಎಲ್ಲ ಸಹ ನಮಗೆ ಫಸ್ಟ್ ಬಂದಿದೆ. ಅದು ನಮ್ಮ ಜಯಕುಮಾರ್ ಅವರ ಒಂದು ಸಹಕಾರದಿಂದ ಅಂತ ಹೇಳ್ಬೋದು. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಹೇಳ್ತಾ ಇದ್ದೇನೆ. ಇನ್ನೊಂದು ನನಗೆ ಬಹಳ ಆಸೆ ವಿಷಯ ಹೇಳಿದೆ. ಲಾಸ್ಟ್ ಟೈಮ್ ನಮ್ಮ ರೋಟರಿಯಲ್ಲಿ ಅಂಗನವಾಡಿಯ ಒಂದು ಯೋಜನೆ ಇನ್ನು ಆ ಒಂದು ಇದು ನಮ್ಮ
ನನಗೆ ಎಲ್ಲರೂ ಸಹ ತುಂಬ ಸಹಕರಿಸಬೇಕು. ನನಗೆ ಏನಂತ ಗೊತ್ತಿಲ್ಲ, ಮತ್ತೆ ಭಾಷಣದಿಂದ ಆ್ಯಕ್ಚುಲಿ ಏನಂತ ಮಾತಾಡಲಿಕ್ಕೆ ಸರಿ ಬರೋದಿಲ್ಲ. ಬಟ್ ನನಗೆ ತುಂಬ ಆಸೆ ಇದೆ, ಎಲ್ಲಿಗೆ ಎಷ್ಟು ಆಸೆ ಇದೆ ಅಷ್ಟು ಆಸೆ ನನಗೆ ರೋಟರಿಯಲ್ಲಿ ಮುಂದೆ ಬರಬೇಕಂತ ತುಂಬ ಆಸೆ ಇತ್ತು. ಮನುಷ್ಯ ತನ್ನ ವಿಭಿನ್ನ ಶೈಲಿಯ ಯಾಂತ್ರಿಕ ಬದುಕಿನ ಈ ಕಾಲಘಟ್ಟದಲ್ಲಿ ಪ್ರತಿಯೊಬ್ಬರೂ ತನ್ನದೇ ಆದ ಗುರಿಯನ್ನು ಹೊಂದಿಕೊಂಡಿರುವುದು ಸಹಜವೇ ಸರಿ. ಇದಕ್ಕೆ ಪೂರಕವಾಗಿ ವಿಶೇಷ ವ್ಯಕ್ತಿತ್ವದ ಗುಣ ಹೊಂದಿರುವ ವ್ಯಕ್ತಿ ಶ್ರೀ ಶ್ರೇಷ್ಠಪ್ಪ ಗಟ್ಟಿ ಮೌಲ್ಯ. ಇವರು ತಾನು ಸಮಾಜಕ್ಕೆ ಏನಾದರೂ ಕೊಡುಗೆ ನೀಡಬೇಕೆಂಬ ಸದುದ್ದೇಶದಿಂದ ಪ್ರತಿಯೊಬ್ಬರೂ ನೆಮ್ಮದಿಯ ದಾಂಪತ್ಯ ಜೀವನವನ್ನು ನಡೆಸಬೇಕೆಂಬ ಇವರ ಹಬ್ಬಲ. ಅದೇನೆಂದರೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ವಧುವರರ ಅನ್ವೇಷಣೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಳ್ಳುವುದು ಇವರ ಹವ್ಯಾಸ ಹಾಗೂ ಸಮಾಜಕ್ಕೆ ಇವರ ನಿಸ್ವಾರ್ಥ ಸೇವೆಯ ಕೊಡುಗೆ. ಇವರ ಮಾರ್ಗದರ್ಶನದಲ್ಲಿ ವಧುವರ ಅನ್ವೇಷಣೆಯಲ್ಲಿ ಯಶಸ್ಸನ್ನು ಕಂಡ ಕುಟುಂಬವು ಇವರ ಮೇಲಿನ ಗೌರವ ಹಾಗೂ ಪ್ರೀತಿಯಿಂದ ಇವರಿಗೆ ನೀಡಿದ ಚಿನ್ನದ ಉಡುಗೊರೆಯನ್ನು ಇವರು ವಿನಯದಿಂದಲೇ ಸ್ವೀಕರಿಸಲಿಲ್ಲ. ದಲ್ಲಾಳಿಗಳ ಜಂಜಾಟದಲ್ಲಿ ಅಸಂಬದ್ಧ ವಧುವರನ್ವೇಷಣೆಗೆ ಪ್ರಾಮುಖ್ಯತೆಯ ಹೊರತು ಇವರಂತಹ ಮಾದರಿ ವ್ಯಕ್ತಿಗಳು ಇರುವುದು ಬಲು ಅಪರೂಪ. ವಿಶೇಷವಾಗಿ ನಿಸ್ವಾರ್ಥ ಸೇವೆಯನ್ನು ಸಮಾಜಕ್ಕೆ ಇನ್ನಷ್ಟು ನೀಡಲು ಶ್ರೀಯುತರಿಗೆ ಭಗವಂತನು ಇನ್ನಷ್ಟು ಶಕ್ತಿ ಕರುಣಿಸಲೆಂದು ಟೊಟೇರಿ ಶಿವಕುಮಾರ್ ಪಿಳ್ಳೆಯವರ ಉಪಸ್ಥಿತಿಯಲ್ಲಿ ಎಲ್ಲ ಅಭ್ಯರ್ಥಿಗಳು ಸಾಕ್ಷಿಗಳಾಗಿದ್ದಾರೆ. ಸಮಾಜ ಸೇವಕರನ್ನ ಉಳಿಸುತ್ತಾ ಈ ಒಂದು ವೇದಿಕೆಯಲ್ಲಿ ಅವರನ್ನು ಅಭಿನಯಿಸ್ತಾ ಇದ್ದೇವೆ. ಇದರ ಸಕ್ರಿಯ ಸದಸ್ಯೆ ಸಂಸ್ಥೆಯ ಎಲ್ಲ ಕಾರ್ಯಕ್ರಮಗಳಲ್ಲಿ ಬಹಳ ಖುಷಿಯಿಂದ ತನ್ನನ್ನು ತಾನು ತೊಡಗಿಸಿಕೊಂಡು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿರುವ ಕುಮಾರಿ ರಶ್ಮಿತಾರವರು ತಾರೀಕು 13/5/2018 ನಿತೇಶ್ ರವರೊಂದಿಗೆ ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ್ದು ನಮಗೆಲ್ಲರಿಗೂ ಸಂಭ್ರಮ ಸಡಗರದ ವಿಷಯ. ಶ್ರೀಮತಿ ರಶ್ಮಿತಾ ನಿತೀಶ್ ದಂಪತಿಗಳ ಸುಖಮಯ ಜೀವನವು ಸದಾ ನೆಮ್ಮದಿಯೊಂದಿಗೆ ಭಗವಂತನು ಒಳಿತನ್ನು ಕರುಣಿಸಲೆಂದು ಈ ಸುಸಂದರ್ಭದಲ್ಲಿ ಹಾರೈಸುತ್ತಾ ರೋಟರಿ ಸಮುದಾಯಗಳ ಮುಂದೆ ಸೋಮೇಶ್ವರ ಇದರ ಸರ್ವ ಸದಸ್ಯರು ಅರ್ಪಿಸುವ ಅಭಿನಂದನೆಗಳು. ರೋಟರಿ ಸಮುದಾಯಗಳ ಕೊಲ್ಯ ಸೋಮೇಶ್ವರ. ಮನುಷ್ಯ ತನ್ನ ಜೀವನದಲ್ಲಿ ಎಷ್ಟೇ ಎತ್ತರಕ್ಕೆ ಏರಿದರೂ ತಾನು ಬೆಳೆದು ಬಂದ ಹಾದಿಯನ್ನು ಒಮ್ಮೆ ಹಿಂತಿರುಗಿ ನೋಡಿದರೆ ಆತನ ಜೀವನ ಯಶಸ್ಸನ್ನು ಕಾಣಲು ಸಾಧ್ಯ. ಸಮಾಜ ಸೇವೆಗೆ ಆರ್ಥಿಕ ಶ್ರೀಮಂತಿಕೆ ಹೊಂದಿದ್ದರೆ ಖಂಡಿತ ಸಾಲದು. ಮುಖ್ಯವಾಗಿ ಆತನ ಹೃದಯವು ಶ್ರೀಮಂತವಾಗಿರಬೇಕು ಎಂಬುದಕ್ಕೆ ನಿದರ್ಶನವೆಂಬ ಉದಾಹರಣೆ ಶ್ರೀ ಸುನಿಲ್ ಮೋಹಿದಾಕ್ಷಿ ಕುಲಾಲ್ ದಂಪತಿಗಳು. ಇವರು 13/5/2018 ದಾಂಪತ್ಯ ಜೀವನಕ್ಕೆ ಕಾಲಿರಿಸಿದ ನವ ಜೋಡಿಗಳು. ಶ್ರೀಯುತ ಸುನಿಲ್ ಕೆ ಕುಲಾಲ್ ಕುಟುಂಬದವರು ನಮ್ಮ ಸಂಸ್ಥೆಯ ಎಲ್ಲ ಕಾರ್ಯಕ್ರಮಕ್ಕೆ ಸಹಕಾರ ಪ್ರೋತ್ಸಾಹ ನೀಡುತ್ತಾ ಬಂದಿರುವ ಇವರು ಮುಂಬೈಯಲ್ಲಿ ಭಾರತೀಯ ನೌಕಾನೆಲೆಯಲ್ಲಿ ಉದ್ಯೋಗದ ನಿಮಿತ್ತ ವಾಸವಾಗಿರುವರು. ಬಂಟ್ವಾಳದ ಬಡ ಕುಟುಂಬದ ಮಗುವಿಗೆ ವೈದ್ಯಕೀಯ ಚಿಕಿತ್ಸೆಗಾಗಿ ಮುಂಬೈ ಮಹಾನಗರದಲ್ಲಿ 2.5 ತಿಂಗಳು ವಾಸಿಸುವ ಅನಿವಾರ್ಯ ಒಂದು ಎದುರಾಗಿತ್ತು. ಹಾಗೂ ಆ ಕುಟುಂಬವು ಗೊಂದಲಕ್ಕೀಡಾಗುವ ಸಂದರ್ಭದಲ್ಲಿ ಸಹಾಯಕ್ಕೆ ಧಾವಿಸಿದವರು ಸುನೀಲ್ ಕುಮಾರ್ ತನ್ನ ನಿವಾಸದಲ್ಲಿ ಬಡ ಕುಟುಂಬಕ್ಕೆ ಆಶ್ರಯವನ್ನು ನೀಡಿ ಸಲಹಿತ ಸೇವಕರೆಂದರೆ ತಪ್ಪಾಗಲಾರದು. ಇಂತಹ ಇವರ ಸೇವಾ ಕೈಕರ್ಯ ನಡೆಯುತ್ತಿರುವ ಸಂದರ್ಭದಲ್ಲಿ ತನ್ನ ಮದುವೆ ನಿಗದಿಯಾಗಿದ್ದು ಬಡ ಕುಟುಂಬಕ್ಕೆ ಯಾವುದೇ ತೊಂದರೆಯಾಗದ ಹಾಗೆ ಎಲ್ಲ ವ್ಯವಸ್ಥೆಗಳನ್ನು ಮುಂಬೈಯಲ್ಲಿ ತನ್ನ ನಿವಾಸದಲ್ಲಿ ಬಿಟ್ಟುಕೊಟ್ಟು ಹುಟ್ಟೂರಲ್ಲಿ ಶುಭ ವಿವಾಹವಾಗಿ ತನ್ನ ಬಾಳ ಸಂಗಾತಿಯೊಂದಿಗೆ ಮುಂಬೈಯ ನಿವಾಸಕ್ಕೆ ತೆರಳಿದರು. ವಿಶೇಷವೆಂದರೆ ನೂತನ ದಂಪತಿಗಳನ್ನು ಮುಂಬೈಯಲ್ಲಿ ಬಡ ಕುಟುಂಬವು ಬಹಳ ಸಂತೋಷದಿಂದ ಸ್ವಾಗತಿಸಿತು. ಸುನೀಲ್ ರವರನ್ನು ಕೈ ಹಿಡಿದ ಅವರ ಬಾಳ ಸಂಗಾತಿಯು ತಾನೇನು ಕಡಿಮೆ ಇಲ್ಲದಂತೆ ತನಗೆ ಪರಿಚಯವಿಲ್ಲದ ಬಡ ಕುಟುಂಬದ ಸೇವೆಯನ್ನು ದಾಂಪತ್ಯ ಜೀವನದ ಹೊಸ್ತಿನಲ್ಲಿ ಅಚ್ಚುಕಟ್ಟಾಗಿ ನಿರ್ವಹಿಸಿ ಸಮಾಜ ಸೇವೆಯ ಪುಣ್ಯ ಕಾರ್ಯಕ್ಕೆ ಕೈ ಜೋಡಿಸಿದರು. ಇಂತಹ ಮಾನವೀಯ ಗುಣಗಳು ಯುವ ಪೀಳಿಗೆಗೆ ಮಾದರಿ. ನಿಮ್ಮ ಈ ಪುಣ್ಯ ಕಾರ್ಯಕ್ಕೆ ರೋಟರಿ ಸಮುದಾಯದ ಕೊಲ್ಯ ಸೋಮೇಶ್ವರ ಸರ್ವ ಸದಸ್ಯರು ಅರ್ಪಿಸುವ ಅಭಿನಂದನೆಗಳು.
ಶ್ರೀಮತಿ ಧನಲಕ್ಷ್ಮಿ ಶೆಟ್ಟಿಯವರು ದಾಂಪತ್ಯ ಜೀವನ ಕಾರ್ಯಸಭೆ ಸಂದರ್ಭದಲ್ಲಿ ಈ ಒಂದು ವೇದಿಕೆ ಶಾಲೆ ಹೊಂದಿಸಿ ಪುಷ್ಪವನ್ನು ನೀಡಿ ಅವರ ಜೊತೆ ಸುಧಾ ಸುರೇಶ್ ಅವರು ಸೇರಿಕೊಂಡಿದ್ದಾರೆ. ಅತಿಥಿ ಅಭಿಭಾಷಕರ ಸಮಕ್ಷಮದಲ್ಲಿ ನೆನಪಿನ ಕಾಣಿಕೆ ವೇದಿಕೆ ಶಾಲೆ ಹೊಂದಿಸಿ ಅಭಿನಯಿಸ್ತಾ ಇದ್ದಾರೆ. ಅತಿಥಿ ಅಭಿಭಾಷಕರ ಉಪಸ್ಥಿತಿಯಲ್ಲಿ ರೋಟರಿ ಸಮುದಾಯ ಸೋಮೇಶ್ವರ 2018 ಶುಭಗಳಿಗೆ ನಾವಿದ್ದೇವೆ. ಹಲವು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನೆರವೇರಿಸಿದ ಈ ಒಂದು ಕಾರ್ಯಕ್ರಮದಲ್ಲಿ ಸದಾ ಹಸನ್ಮುಖಿಯಾಗಿ ಸಮಾಜದ ಚಿಂತನೆಗೆ ಒತ್ತು ಕೊಟ್ಟು ಬಂದಿರುವ ನವ ದಂಪತಿಗಳು ಈ ಒಂದು ವೇದಿಕೆ ನಮ್ಮ ಮುಂದೆ ಈ ಸಮಾರಂಭಕ್ಕೆ ಇರುವ ಜೋಡಿಗಳು ಸಾಕ್ಷಿಯಾಗ್ತಾ ಇದ್ದಾರೆ. ತಮ್ಮೆಲ್ಲ ಆಶೋತ್ತರಗಳು ಈಡೇರಿಸಿರುವುದೇ ನಮ್ಮೆಲ್ಲರ ಸಂಪೂರ್ಣ ಆಶಯವೂ ಕೂಡ. ವೃದ್ಧರ ಆಶಾ ಕಿರಣ ಮತ್ತು ವೃದ್ಧರ ಬದುಕಿನ ಆಶಾ ಕಿರಣವಾದ ರೋಹಿತ್ ಇವರಿಗೆ ರೋಟರಿ ಸಮುದಾಯ ಪುರಸ್ಕಾರ 2018 ಪ್ರತಿ ವಸ್ತು ಹಾಗೂ ಪ್ರತಿ ಘಟನೆಯೂ ನಮಗೆ ನೇರವಾಗಿ ಕಾಣಲು ಮುಖವಿರುತ್ತದೆ. ಇಂದಿಗೂ ಎಲೆಮರೆಯ ಕಾಯಿಯಂತೆ ಸಮಾಜಕ್ಕೆ ತಮ್ಮ ಕೊಡುಗೆ ನೀಡುವವರೇ ನಮ್ಮಲ್ಲಿಯೇ ಇದ್ದಾರೆ. ಗುರುತಿಸುವ ವಿವೇಚನೆಯನ್ನು ಕಳೆದುಕೊಳ್ಳುವ ಯಾಂತ್ರಿಕ ಜೀವನದಲ್ಲಿ ನಾವಿದ್ದೇವೆ. ಯಾರು ಕರೆಯದೆ ಸಹಾಯ ಮಾಡುವವರು ಇಂದಿಗೂ ಇದ್ದಾರೆ. ಪ್ರಶಸ್ತ ಕಾಲಕ್ಕನುಗುಣವಾಗಿ ನಮ್ಮಿಂದ ಸಮಾಜ ಸೇವೆ ಮತ್ತು ವೃದ್ಧರ ಸೇವೆ ಆಗಲಿ ಎಂಬ ಧ್ಯೇಯೋದ್ದೇಶದಿಂದ ಕೂಡಿದ ವೃತ್ತಿಯಲ್ಲಿ ಕೌನ್ಸಿಲರ್ ಆಗಿರುವ ರೋಹಿತ್ ತಮ್ಮ ಪತ್ನಿ ಸುನೀತಾ ಮಹತೆಯರ ಸಹಕಾರದಿಂದ ಮಂಗಳೂರಿನ ಉಳ್ಳಾಲ ಸಮೀಪ ಸೋಮೇಶ್ವರದಲ್ಲಿ 2010ರಲ್ಲಿ ಒಂದು ಪಶ್ಚಿಮ ಪುನರ್ವಸತಿ ಕೇಂದ್ರ ತೆರೆದಿದ್ದಾರೆ. ಪಶ್ಚಿಮ ಎಂದರೆ ಸೂರ್ಯ ಮುಳುಗುವ ದಿಕ್ಕು. ಸೂರ್ಯ ಮುಳುಗುವುದು ಸಂಧ್ಯಾಕಾಲದ ಸುತ್ತ. ಅದಕ್ಕಾಗಿ ಪಶ್ಚಿಮ ಪುನರ್ವಸತಿ ಕೇಂದ್ರ ಎನ್ನುವ ವೃದ್ಧಾಶ್ರಮ ಸ್ಥಾಪಿಸಿ ವೃದ್ಧರ ಬಾಳಿಗೆ ಬೆಳಕಾಗಿದ್ದಾರೆ. ಮನೆಮಾರನ್ನು ಕಳೆದುಕೊಂಡ ವೃದ್ಧರಿಗಾಗಿ ಆಧಾರ ನೀಡುವ ಆಶ್ರಯ ತಾಣ, ವೃದ್ಧಾಪ್ಯದಿಂದ ಅಂಗವೈಕಲ್ಯತೆಯನ್ನು ಹೊಂದಿದ ವೃದ್ಧರಿಗಾಗಿ ಕೌಟುಂಬಿಕ ಪರಿಸರವನ್ನು ಏರ್ಪಡಿಸುವ ಪ್ರಾಮಾಣಿಕ ಪ್ರಯತ್ನದ ರೂಪವೇ ಪಶ್ಚಿಮ ಪುನರ್ವಸತಿ ಕೇಂದ್ರ. ಅವಿವಾಹಿತ ಮಕ್ಕಳಿಲ್ಲದ ಜೀವನ ಸಂಗಾತಿಯನ್ನು ಕಳೆದುಕೊಂಡ ವಿದೇಶದಲ್ಲಿ ವಾಸಿಸುವ ಮಕ್ಕಳ ಪಾಲಕರ ಅಥವಾ ಮಕ್ಕಳಿಂದ ತಿರಸ್ಕೃತರಾದ ವೃದ್ಧರು ಹಾಗೂ ಇತರ ಹಿರಿಯ ನಾಗರಿಕರಿಗೆ ಇವರ ಹಿರಿಯ ವಯಸ್ಸಿನಲ್ಲಿ ಸುಖ ಸಮಾಧಾನದಿಂದ ಆನಂದದಿಂದ ಪರಸ್ಪರ ಪ್ರೀತಿಯಿಂದ ಸಮಾನ ವಯಸ್ಕರೊಂದಿಗೆ ಕೂಡಿ ತಮ್ಮ ಜೀವನದ ಕಾಲವನ್ನು ಸ್ವಾಭಿಮಾನದಿಂದಲೂ ಆತ್ಮವಿಶ್ವಾಸದಿಂದಲೂ ಕಳೆಯಲು ಅನುಕೂಲ ಮಾಡಿಕೊಡುವುದೇ ರೋಹಿತ್ ಅವರ ಪಶ್ಚಿಮ ಪುನರ್ವಸತಿ ಕೇಂದ್ರ. ಜೀವನ ಸಂಧ್ಯಾ ಕಾಲದಲ್ಲಿರುವ ವಯೋವೃದ್ಧರಿಗಾಗಿ ಸರ್ವಾಂಗಣ ಉನ್ನತಿಗಾಗಿ ಹಾಗೂ ಆಶ್ರಮದ ಉನ್ನತಿಗಾಗಿ ಅರ್ಪಣ ಮನೋಭಾವದಿಂದ ಹಗಲಿರುಳು ನಿಸ್ವಾರ್ಥ ಸೇವೆ ನೀಡಲು ರೋಹಿತ್ ಅವರು ಕಂಕಣಬದ್ಧರಾಗಿದ್ದಾರೆ. ಸ್ವಚ್ಛತೆ, ಆರೋಗ್ಯಕ್ಕೆ ಹಿತಕರವಾದ ಬಿಸಿ ಬಿಸಿ ಊಟ, ವಸತಿ, ವೈದ್ಯಕೀಯ ಸೌಲಭ್ಯ, ಹಬ್ಬ ಹರಿದಿನಗಳ ಆಚರಣೆ, ದೇವನಾಮ ಸ್ಮರಣೆ, ಮನೋರಂಜನೆ ವ್ಯವಸ್ಥೆ ಹಾಗೂ ಇತರ ಚಟುವಟಿಕೆಗಳ ಜೊತೆಗೆ ಪ್ರೀತಿಯ ನೆಮ್ಮದಿಯ ಬದುಕು ನೀಡಬೇಕೆಂಬ ಸದುದ್ದೇಶದಿಂದ ಸ್ಥಾಪಿಸಿದ ಪಶ್ಚಿಮ ಪುನರ್ವಸತಿ ಕೇಂದ್ರವು ಇಂದು ವೃದ್ಧರ ಬಾಳಿಗೆ ಬೆಳಕಾಗಿದೆ. ಕಲಾ ವಿಭಾಗದಲ್ಲಿ ಪದವಿಯನ್ನು ಮಂಗಳೂರಿನ ವಿದ್ಯಾನಿಲಯದಲ್ಲಿ ಮಾಡಿದ್ದು, TTK ಚೆನ್ನೈಯಲ್ಲಿ ಕೌನ್ಸಿಲಿಂಗ್ ತರಬೇತಿ ಪಡೆದ ರೋಹಿತ್ ರವರಿಗೆ ಇಂದಿಗೂ ಅನೇಕ ಕಡೆಗಳಿಂದ ಕರೆ ಮಾಡಿ ವಯಸ್ಸಾದವರಿಗೆ ಆಶ್ರಯ ನೀಡಿ ಎಂದು ಹೇಳುತ್ತಾರೆ. ಮುಂದಿನ ದಿನಗಳಲ್ಲಿ ನಮ್ಮ ಸುತ್ತಮುತ್ತ ಪ್ರದೇಶದಲ್ಲಿ ಯಾವ ವೃದ್ಧರು ಕೂಡ ಅನಾಥರಂತೆ ಬದುಕಬಾರದು ಎಂಬ ಅವರಿಗೆ ಸೂಕ್ತ ಚಿಕಿತ್ಸೆ, ಆಶ್ರಯ ನೀಡುವ ಕಾರ್ಯವನ್ನು ಜೀವನದ ಗುರಿಯಾಗಿ ಇಟ್ಟುಕೊಂಡಿದ್ದಾರೆ. ಅವರ ತಾಯಿಗಾಗಿ ಪ್ರಾರಂಭವಾದ ಸೇವೆ ಇಂದು ತಮ್ಮ ಪತ್ನಿ ಸುನೀತಾ ಮಹತೆಯವರ ಸಹಕಾರದಿಂದ ಚೆನ್ನಾಗಿ ನಡೆಸಿಕೊಂಡು ಹೋಗುತ್ತಿದ್ದಾರೆ. ಬಾಳಿನ ಸಂಧ್ಯಾಕಾಲದಲ್ಲಿರುವ ಜೀವಗಳಿಗೆ ಆಶ್ರಯ ನೀಡಿದ ಸಮಾಧಾನ ಅವರಿಗೆ ಅತ್ಯಂತ ಸಮಕ್ಷಮದಲ್ಲಿ ಸಮಾಜಮುಖಿ ಚಿಂತನೆಗೆ ಒತ್ತುಕೊಟ್ಟು ಆಶ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿರುತ್ತಾರೆ. ಅವರ ಸೇವೆಯನ್ನು ಮಾಡಬೇಕು.
15,000 ರೂಪಾಯಿಯನ್ನು ಅವರ ಆಶ್ರಮಕ್ಕೆ ನೀಡಿದ್ದಾರೆ. ಸಮಾಜಕ್ಕೆ ನೀಡುತ್ತಾರೆ ಎಂಬ ಆಶಯದೊಂದಿಗೆ ನೀವು ಮಾಡುವ ಪ್ರೋತ್ಸಾಹಕ್ಕೆ ನಾನು ಆಭಾರಿಯಾಗಿದ್ದೇನೆ. ಇವತ್ತು ಎಷ್ಟೋ ಮಂದಿ ಗೊತ್ತಿಲ್ಲ, ಸೋಮೇಶ್ವರದಲ್ಲಿ ಒಂದು ಪಶ್ಚಿಮ್ ಅಂತ ಹೇಳಿ ಒಂದು ಆಶ್ರಮ ಇದೆ ಅಂಥೇಳಿ. 8 ವರ್ಷಗಳ ಹಿಂದೆ ಈ ಆಶ್ರಮ ನಾನು ಯಾಕೆ ಪ್ರಾರಂಭ ಮಾಡಿದೆ ಅಂದರೆ, ಅನಾರೋಗ್ಯವಾಗಿದ್ದಂಥ ನನ್ನ ತಾಯಿ, ನಾನು ಮಂಗಳೂರಿನ ಲಿಂಕ್ ಡಿ ಎಡಿಕ್ಷನ್ ಸೆಂಟ್ರಲ್ಲಿ ಅಲ್ಲಿ ನಾನು ಕೌನ್ಸಿಲರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಆ ಕೆಲಸ ಮಾಡ್ತಾ ಇರುವ ಸಂದರ್ಭದಲ್ಲಿ ವಯಸ್ಸಾದ ನನ್ನ ತಂದೆ ತಾಯಿಯನ್ನು ನೋಡಲಿಕ್ಕೆ ಮನೆಯಲ್ಲಿ ಯಾರೂ ಇರಲಿಲ್ಲ. ಕಷ್ಟದ ಪರಿಸ್ಥಿತಿ. ನಾನು ಕೆಲಸಕ್ಕೆ ಹೋಗಬೇಕು ಅಂತಾದರೆ ಬೆಡ್ ರಿಡನ್ ಆಗಿದ್ದಂಥ ನನ್ನ ತಾಯಿಯ ಎಲ್ಲ ಆರೈಕೆ ಮಾಡಿ ನಂತರ ನಾನು ಕೆಲಸಕ್ಕೆ ಹೋಗಬೇಕಿತ್ತು. ಆದರೆ ವಿಪರ್ಯಾಸ ಏನು ಅಂದರೆ, ಬೆಳಿಗ್ಗೆಯಿಂದ ಸಂಜೆವರೆಗೆ ನಾನು ಕೆಲಸಕ್ಕೆ ಹೋದ್ಮೇಲೆ ನನ್ನ ತಾಯಿಯನ್ನು ನೋಡ್ಕೊಳ್ತಾ ಇದ್ದದ್ದು ತಂದೆ. ಅವರಿಗೂ ವಯಸ್ಸಾಗಿತ್ತು. ನಾನು ಕೆಲಸ ಬಿಟ್ಟು ಮನೆಗೆ ಬರಬೇಕು ಅಂತಾದರೆ ಚಿಕ್ಕ ಮಕ್ಕಳ ಥರ ತಂದೆ ಗೇಟಲ್ಲೇ ಕಾಯ್ತಾ ಇದ್ರು. ಬಂದ ತಕ್ಷಣ ತಾಯಿ ಹತ್ರ ಕರ್ಕೊಂಡು ಹೋಗೋದು. ತಾಯಿಗೆ ಕೊನೆಗೆ ಮಾತು ಬರ್ತಾ ಇರಲಿಲ್ಲ, ಆದರೆ ಮಗ ಬಂದ ಖುಷಿ ಅವರ ಮುಖದಲ್ಲಿ ಕಾಣ್ತಾ ಇತ್ತು. ಆವಾಗಲೇ ನನ್ನ ಮನಸ್ಸಿಗೆ ಅನಿಸಿತ್ತು, ಏನಿದು ಬದುಕು. ವಯಸ್ಸಾದ್ಮೇಲೆ ಈಗ ನಾವು ಚಿಕ್ಕವರಿರುವಾಗ ನಮ್ಮ ತಂದೆ ತಾಯಿ ನಮಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತಾರೆ. ಆದರೆ ಅವರ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ನಾವು ಜೊತೆಗಿಲ್ಲ ಅಂದರೆ ಏನದು ಬದುಕು? ಕೆಲಸ ನಾವು ದುಡಿಬೇಕು, ಅದರ ಜಂಜಾಟ ಎಲ್ಲ ಇರುತ್ತೆ. ಆದರೆ ಇವತ್ತು ನಾವು ಸ್ವಲ್ಪ ಆಲೋಚನೆ ಮಾಡಿದರೆ, ಇವತ್ತು ನೋಡಿ, ಒಂದು ಪುಟ್ಟ ಮಗು ಹುಷಾರಿಲ್ಲ ಅಂದರೆ ತಂದೆ ತಾಯಿ ಆ ಮಗುವಿನ ಹಿಂದೆ ಓಡಿ ಹೋಗ್ತಾರೆ. ಎಲ್ಲಿಯಾದರೂ ಅದಕ್ಕೆ ಔಷಧಿ ಮಾಡಬೇಕು, ಏನೆಲ್ಲ ಸ್ವಲ್ಪ ಆಚೀಚೆ ಆದರೂ ಆ ತಂದೆ ತಾಯಿ ಕೊಡುವಂಥ ಗಮನ ಎಷ್ಟಿದೆ ಅಂದರೆ ಯಾವ ರೀತಿ ಕೂಡ ನೋವಾಗಬಾರ್ದು ಅಂತ ಹೇಳಿ. ಅದೇ ವಯಸ್ಸಾದ ನಮ್ಮ ತಂದೆ ತಾಯಿ ಬಗ್ಗೆ ನಾವು ಎಷ್ಟು ಗಮನ ಕೊಡ್ತೀವಿ. ಆವಾಗ ನನ್ನ ಮನಸ್ಸಿಗೆ ಬಂತು, ಸಂಜೆವರೆಗೆ ಇವರು ನನಗೋಸ್ಕರ ಕಾಯ್ತಾ ಇರ್ತಾರೆ. ಹಾಗಿರುವಾಗ 24 ಗಂಟೆ ಅವರ ಒಟ್ಟಿಗೆನೇ ಇರಲಿಕ್ಕೆ ನಾನು ಏನಾದರೂ ಒಂದು ಮಾಡಬೇಕು ಅಂತ ಆಲೋಚನೆ ಮಾಡಿದಾಗ ನನಗೆ ಹೊಳೆದದ್ದು ಇದೆ, ಅವ್ರ ಥರನೇ ಕಷ್ಟದಲ್ಲಿ ಇದ್ದವರನ್ನು ಒಟ್ಟು ಹಾಕಿ ನಾನು ಯಾಕೆ ನೋಡಬಾರ್ದು? ಬರೀ ನನ್ನ ತಂದೆ ತಾಯಿಯನ್ನು ನೋಡುವಂಥದ್ದು ಅಷ್ಟೇ ಅಲ್ಲ, ಇವತ್ತು ಜಗತ್ತಲ್ಲಿ ಇಂಥ ಕಷ್ಟಕ್ಕೆ ಒಳಗಾದವರು ಎಷ್ಟೋ ಮಂದಿ ಇದ್ದಾರೆ. ಇಡೀ ಜಗತ್ತನ್ನು ಬದಲು ಮಾಡಲಿಕ್ಕೆ ಸಾಧ್ಯ ಆಗಲಿ. ಬರೀ ವಯಸ್ಸಾದವರು ಅಷ್ಟೇ ಅಲ್ಲ, ಇವತ್ತು ಯಾರೋ ಅಶಕ್ತರಿದ್ದರೆ ಸಾಧ್ಯವಾದಷ್ಟು ಮಂದಿಗೆ ನಾವು ಅಂಥ ಒಂದು ದಾರಿ ತೋರಿಸುವಂಥದ್ದು ಅಗತ್ಯ ಇದೆ. ನಮ್ಮಲ್ಲಿ ಜಾಗದ ಕೊರತೆ ಇದೆ. ಚಿಕ್ಕ ನನ್ನ ಮನೆಯಲ್ಲಿ ಅದನ್ನು ನಾನು ಶುರು ಮಾಡಿದ್ದು, ಇವತ್ತು ಅದನ್ನು ಇನ್ನೂ ವಿಸ್ತಾರವಾಗಿ ದೊಡ್ಡದಾಗಿ ಅದನ್ನು ಮಾಡಬೇಕು ಎನ್ನುವಂಥದ್ದು ಆಲೋಚನೆಯಿಂದ ಮುಂದಿನ ಯೋಜನೆ ನಂದು ಮುಡಿಪಲ್ಲಿ ಅಲ್ಲಿ ಜಾಗ ಇದೆ. ಆ ಜಾಗದಲ್ಲಿ ಒಂದು ವಿಸ್ತಾರವಾದ ಮತ್ತು ಸುಸಜ್ಜಿತವಾದ ಒಂದು ಕಟ್ಟಡ ನಿರ್ಮಾಣ ಮಾಡಬೇಕು ಎನ್ನುವಂಥದ್ದು ಉದ್ದೇಶ ಇದೆ. ಅದಕ್ಕೆ ಎಲ್ರಿಗೂ ಇದರ ಪರಿಚಯ ಆಗಲಿ. ಇವತ್ತು ನನ್ನ ಬೆನ್ನು ತಟ್ಟಿ ನನಗೆ ಸನ್ಮಾನ ಮಾಡಿದ ರೋಟರಿ ಕ್ಲಬ್ನ ಎಲ್ಲ ಪದಾಧಿಕಾರಿಗಳಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಕ್ಷಣಗಳನ್ನು ನಾವು ನೋಡುವಂತ ಇರುವ ಆಶಯದ್ದು ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳ ಆಗರವನ್ನು ರೋಟರಿ ಇಂತಹ ಮೌಲ್ಯ ಸಂಸ್ಥೆ ತಂಡದ ಶಿಲ್ಪ ಹಾಗೂ ಉತ್ತಮ ಗುಣಮಟ್ಟವನ್ನು ಕಾಯ್ದುಕೊಳ್ಳುವುದೇ ನಮ್ಮ ಯಶಸ್ವಿ ನಾಯಕ ಜಯಕುಮಾರ್ ಅವರ ಅಭೂತಪೂರ್ವವಾದ ಮಾರ್ಗದರ್ಶನ ಎಂದರೆ ತಪ್ಪಾಗಲಾರದು. ಇಂತಹ ಬೇರು ವ್ಯಕ್ತಿತ್ವದ ನೇರ ನಡೆಯುವಿಕೆ ರೋಟರಿ ಸಮುದಾಯಗಳ ಸೋಮೇಶ್ವರದ ಗೌರವವಾದಂತಹ ಇವರು ರೋಟರಿ ಕ್ಲಬ್ ಮಂಗಳೂರು ಪೂರ್ವದ 2018-2019 ಸಾಲಿನ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ನಮಗೆಲ್ಲ ಹೆಮ್ಮೆ ತಂದಿದೆ. ಈ ಸಂದರ್ಭದಲ್ಲಿ ರೋಟರಿ ಸಮುದಾಯಗಳ ಸಭೆ ಸೋಮೇಶ್ವರ ಇದರ ಸರ್ವ ಸದಸ್ಯರು ನಿಮ್ಮ ನೆನಪಿಸುವ ಮೂಲಕ ಸಂಪಾದಕ
ಸರಿದೂಗಿಸುವಲ್ಲಿ ಮಹಿಳೆಯರ ಪಾತ್ರ ಬಹಳವಾದಂಥದ್ದು. ದುರದೃಷ್ಟವಶಾತ್ ನಾವು ಪುರುಷ ಪ್ರಧಾನವಾದಂತಹ ಈ ಸಮಾಜದಲ್ಲಿ ಅವರಲ್ಲಿರುವಂಥ ಬಹಳ ಒಂದು ಕೆಚ್ಚದೆಯ ಒಂದು ಧೈರ್ಯದ ಒಂದು ಹೃದಯ ಇರ್ತದೆ. ಅದನ್ನು ನಾವು ಗುರುತಿಸುವಲ್ಲಿ ಬಹಳ ವಿಫಲರಾಗಿದ್ದೇವೆ. ನೀವುಗಳು ಅದನ್ನು ಗುರುತಿಸಿದ್ದೀರಾ. ಮುಂದೆ ಅವರಿಗೆ ಇಂತಹ ಪ್ರೋತ್ಸಾಹವನ್ನು ಕೊಟ್ಟಲ್ಲಿ ಅವರು ಇನ್ನು ಮುಂದಿನ 1 ವರ್ಷದಲ್ಲಿ ಬಹಳಷ್ಟು ಹೆಚ್ಚಿನ ಕೆಲಸವನ್ನು ಮಾಡಿ ಈ RCC ಕೊಲ್ಯದ ಹೆಸರನ್ನು ಉತ್ತುಂಗಕ್ಕೆ ಏರಿಸ್ತಾರೆ ಅನ್ನುವಂಥ ಎಲ್ಲ ಭರವಸೆ ನನ್ನಲ್ಲಿದೆ. ಆ ಭರವಸೆಗೆ ಚ್ಯುತಿಯಾಗಿದ್ದಾಗಿ ನೀವು 2 ಕೆಲಸಗಳನ್ನು ಮಾಡಿದರೆ, ಒಂದು ನಂಬಿಕೆ ಹಾಗೂ ಶ್ರದ್ಧೆ. ನಂಬಿಕೆ ಛಲ ಹೇಗಿರ್ಬೇಕಂತ ಹೇಳಿದ್ರೆ, ಒಂದು ಸಣ್ಣ ಕಥೆಯಿಂದ ಹೆಚ್ಚಿಗೆ ಸಮಯ ತಗೊಳ್ಳೋದಿಲ್ಲ. ಒಂದು ಊರಿನಲ್ಲಿ ಒಂದು 6 ಹುಡುಗರು ಇರ್ತಾರಂತೆ. 6 ಹುಡುಗರಿದ್ದಾಗ ಹೋಗಿ ಒಂದು ಊರಿನ ಸರ್ಕಾರದ ಹತ್ರ, ಅಲ್ಲಿಯ ಮುಖ್ಯ ಪ್ರಮುಖರ ಹತ್ರ ಕೇಳ್ಕೊಳ್ತಾರಂತೆ, ನಾವು ಒಂದು ವ್ಯವಹಾರ ಮಾಡ್ಬೇಕಂತ ಇದ್ದೇವೆ, ಏನು ಮಾಡಲಿ ಅಂತ. ಆವಾಗ ಅವರು ಹೇಳ್ತಾರಂತೆ, ಈ ಊರಿನಲ್ಲಿ ಏನು ಮಾಡಲಿಕ್ಕೆ ವ್ಯವಹಾರ ಇಲ್ಲ, ನೀವು ಒಂದು ದೂರದ ಊರಿಗೆ ಹೋದರೆ ಅಲ್ಲಿ ನಿಮಗೆ ವ್ಯವಹಾರ ಮಾಡಿದ್ರೆ ನಿಮಗೆ ಯಶಸ್ಸು ಗ್ಯಾರಂಟಿ ಸಿಗ್ತದೆ ಅಂತ. ಹಾಗೆ ಆ 6 ಜನ ಊರಿಗೆ ಹೋಗುವಾಗ ಆಯ್ತು ಅದಕ್ಕೆ ನಾವು ನಡ್ಕೊಂಡು ಹೋಗ್ತೇವೆ. ಹೋಗ್ತಾ ಹೇಳುವಾಗ ಹೇಳ್ತಾರಂತೆ, ಅಲ್ಲಿ ಒಂದು ಯಕ್ಷಲೋಕ ಇದೆ. ರಾತ್ರಿ ಆದ ತಕ್ಷಣ ಯಕ್ಷಿಣಿಯರು ಬರ್ತಾರೆ. ನೀವು ಯಾವುದೇ ಕಾರಣಕ್ಕೂ ಆ ಯಕ್ಷಿಣಿಯರ ಮೋಹಕ್ಕೆ ಒಳಗಾಗದಿದ್ರೆ ನೀವು ಸಕ್ಸಸ್ ಅನ್ನ ಕಾಣ್ಬೋದು ಅಂತ. ಸ್ವಲ್ಪ ಮುಂದೋಗ್ತು, ರಾತ್ರಿ ಬಂತು. ರಾತ್ರಿ ಆದ ತಕ್ಷಣ ಅವ್ರು ಹೇಳಿದಾಗೆ ಮುಂದೋಗ್ತಾ ಯಕ್ಷಲೋಕ ಸ್ಟಾರ್ಟ್ ಆಯಿತು. ಅಲ್ಲಿ ಹೋಗುವಾಗ ಪ್ರಥಮವಾಗಿ ಅವರು ಬಂದು ಬಾಯಾರಿಕೆ ಆಗ್ತಾಯಿದೆ ಬನ್ನಿ ಅಂತ ಸುಂದರವಾದ ಹುಡುಗಿಯರು ಬಂದ ತಕ್ಷಣ ನಮ್ಮ ಹುಡುಗರ ಮನಸ್ಸು ಚಂಚಲ ಆಯಿತು. ಅದರಲ್ಲಿ ಇಬ್ಬರು ಹೇಳಿದ್ರು, ನಮಗೆ ಈಗ ನಡೆಯಲಿಕ್ಕಾಗೋದಿಲ್ಲ, ಇಲ್ಲೇ ಇರ್ತೇವೆ ಅಂತ. ಇಬ್ಬರು ಅಲ್ಲೇ ಉಳ್ಕೊಂಡ್ರು. ಮುಂದೆ ಹೋದ್ರು. ಮುಂದೆ ಹೋದಾಗ ಬಹಳ ದೊಡ್ಡ ಸಂಗೀತ ಕಾರ್ಯಕ್ರಮ ಆಗ್ತಾ ಇತ್ತು. ಸಂಗೀತ ಪ್ರೇಮಿಗಳಿದ್ದ ಅದರಲ್ಲಿ ಒಬ್ಬ, ಅವ ಅಲ್ಲೇ ಉಳ್ಕೊಂಡ. ಕಡೆಗೆ 3 ಜನ ಮುಂದೆ ಹೋದ್ರು. 3 ಜನ ಹೋದಾಗ ಇನ್ನು ಮುಂದೆ ಹೋಗುವಾಗ ದೊಡ್ಡದಾದಂಥ ಖಾದ್ಯ ಪದಾರ್ಥಗಳನ್ನು ಇಟ್ಟಿದ್ರು. ಅವರಿಗೆ ತುಂಬ ಹಸಿವೆ ಆಗಿತ್ತು. ಅದರಲ್ಲಿ 2 ಜನ ಅಲ್ಲೇ ನಿಂತರು. ಕಡೆಗೆ ಲಾಸ್ಟ್ಗೆ ಉಳಿದದ್ದು ಒಬ್ಬನೇ. ಸೊ ಅವನು ನಾಯಕ ಆಗಿರುವಾಗ ಗುರಿ ಮುಟ್ಟಿದ, ಅವನ ಜೀವನದಲ್ಲಿ ಮುಂದೆ ಬಂದ. ಆ ಥರದ ಛಲದಲ್ಲಿ ನೀವು ಯಾವುದೇ ನಿಮ್ಮ ಈ ಅವಧಿಯಲ್ಲಿ ಯಾವುದೇ ನಿಮ್ಮ ಬೇರೆ ಆಮಿಷಗಳಿಗೆ ನೀವು ಬಲಿಯಾಗದೆ ಒಂದೇ ರೀತಿಯಲ್ಲಿ ನೀವು ಕೆಲಸವನ್ನು ಶ್ರದ್ಧೆಯಿಂದ ಮಾಡಿದರೆ ನಿಮಗೆ ಯಶಸ್ಸು ಗ್ಯಾರಂಟಿಯಾಗಿ ನಿಮ್ಮದಾಗಿರುತ್ತೆ ಅಂತ ಹೇಳ್ತಾ, ನಂಬಿಕೆ ಹೇಗಿರ್ಬೇಕಂತ ಹೇಳಿದ್ರೆ, ನಿಮ್ಮೆಲ್ಲ ಈಗ ನೀವು ಒಂದು ಧೈರ್ಯ ಮಾಡಿ ಅವರನ್ನು ಒಂದು ಅಧ್ಯಕ್ಷರಾಗಿ ಮಾಡಿದ್ದೀರಿ. ನಿಮ್ಮ ಅಧ್ಯಕ್ಷರ ಮೇಲೆ ನಂಬಿಕೆ ಹೇಗಿರ್ಬೇಕಂತ ಹೇಳಿದ್ರೆ, ಒಂದು ಇದೇ ಥರದ ಒಂದು ಸೋಮೇಶ್ವರ ಅಂತ ಒಂದು ಹಳ್ಳಿ ಇತ್ತಂತೆ. ಆ ಹಳ್ಳಿಯಲ್ಲಿ ನದಿಯ ತೀರದಲ್ಲಿ ಒಬ್ಬರು ಪ್ರವಚನ ಮಾಡ್ತಾ ಇದ್ದಂತೆ. ಪ್ರವಚನ ಅಂದರೆ ಪ್ರತಿ ದಿವಸ ಭಾಗವತದ ಪ್ರವಚನ ಹೇಗಿತ್ತು ಅಂತ ಹೇಳಿದರೆ, ನಾರಾಯಣನನ್ನು ನಂಬಿದರೆ ನಿಮಗೆ ಏನೂ ಆಗುವುದಿಲ್ಲ, ಅವನನ್ನು ನಂಬಿ ಮುಂದೆ ಹೇಳಿದರೆ ನಿಮ್ಮ ಜೀವನದಲ್ಲಿ ಸದಾ ಯಶಸ್ಸಿರುತ್ತೆ ಅಂತ. ಒಂದು ದಿವಸ ಇದ್ದಾಗಿದ್ದಾಗೆ ಮಳೆಗಾಲದಲ್ಲಿ ಮಳೆ ಬಂತು, ಎಲ್ಲ ಹೊಳೆ ಮುಚ್ಚಿ ಹೋಯಿತು. ಆ ಪ್ರವಚನ ಕೊಡುವಂಥ ಭಜನಾ ಮಂದಿರಕ್ಕೆ ಬರುವವರಿಗೆ ಯಾರಿಗೂ ಬರ್ಲಿಕ್ಕೆ ಆಗ್ತಾ ಇರಲಿಲ್ಲ. ಆವಾಗ ಪ್ರವಚನ ಕೊಡುವವರು ಎಣಿಸಿದ್ರು, ನನಗೆ ಹಾಲು ಮೊಸರು ತಂದು ಕೊಡುವವರು ಇನ್ನು ತಂದು ಕೊಡುವುದಿಲ್ಲ, ಸೊ ನನಗಿನ್ನು 4 ದಿನ ಇಲ್ಲ ಅಂತ. ಎಂದಿನಂತೆ ಬೆಳಗಾದರೆ ಆ ಹಾಲು ಮೊಸರು ಕೊಡುವ ಹೆಂಗಸು ಹಾಲನ್ನು ತಗೊಂಡು ಬಂದಿದ್ದಂತೆ. ಇವ್ರಿಗೆ ಪ್ರವಚನಕಾರರಿಗೆ ಏನು ಆಯ್ತಪ್ಪ, ಈಗ ಹೇಗೆ ಬಂದು ಇವಳು ಅಂತ. ಅವಳು ಹೇಳಿದ್ರಂತೆ, ನೀವು ಹೇಳ್ತಾ ಇದ್ರಲ್ಲ, ನೀವು ನಾರಾಯಣನನ್ನು ನಂಬಬೇಕು, ನಾರಾಯಣನ ಹೆಸರಿಗೆ ನಂಬಿ ನಾನು ಬಂದೆ, ಹೊಳೆಯಲ್ಲಿ ನೋಡ್ಕೊಂಡು ಬಂದೆ ಅಂತ. ಇವರಿಗೆ ಆಶ್ಚರ್ಯ ಆಯಿತು. ನಾನು ಹೇಳಿದ ಒಂದು ಪ್ರವಚನದಿಂದ ಅವರಿಗೆ ಅಷ್ಟು ಶಕ್ತಿ ಬರಬೇಕಾದ್ರೆ, ನಾನು ದಿನ ಹೇಳುವಂಥ ಪ್ರವಚನಕಾರನಿಗೆ ಎಷ್ಟು ಶಕ್ತಿ ಇರಬಾರ್ದು, ಹಾಗಾದ್ರೆ ವಾಪಸ್ ಹೋಗುವಾಗ ನಾನು ಬರ್ತೇನೆ ಆಯ್ತು ಅಂತ ಹೇಳಿ ಆ ಹೆಂಗಸು ಹಾಗೆ ನಾರಾಯಣ ಅಂತ ಹೊಳೆಯಲ್ಲಿ ನಡ್ಕೊಂಡು ಹೋದಂತೆ. ಈ ಪ್ರವಚನಕಾರ ಹೋಗಿ ಕಾಲು ಹಾಕಿದ್ರಾಗ ಚಳಿ ಇತ್ತು. ನನಗೆ ಶಕ್ತಿ ಬರ್ಬೋದು ಅಂತ ಹೇಳಿ ಇನ್ನೊಂದು ಕಾಲು ಹಾಕಿದ್ರಂತೆ. ಅವ್ರು ನೀರನ್ನು ಕುಚ್ಕೊಂಡು ಹೋದ್ರು. ವಿಷಯ ಏನಂತ ಹೇಳಿದ್ರೆ, ಆಕೆಗೆ ನಾರಾಯಣನ ಮೇಲೆ ನಂಬಿಕೆ ಇದ್ದೇವ, ಆ ನಾರಾಯಣ ಪದದ ಮೇಲಲ್ಲ. ಅವರಿಗೆ ಖಾಲಿ ಪದ ಮತ್ತು ಪ್ರವಚನದಲ್ಲಿ ನಂಬಿಕೆ ಇತ್ತು, ನಾರಾಯಣನ ಮೇಲೆ ನಂಬಿಕೆ ಇರಲಿಲ್ಲ. ಹಾಗೆ ನೀವೆಲ್ಲ ಸುಧಾ ಅವರನ್ನು ನಂಬಿ ಸಹಕಾರವನ್ನು ಕೊಟ್ಟಲ್ಲಿ ಅವರು 1 ವರ್ಷ ಅವರು ಒಳ್ಳೆಯ ರೀತಿಯಲ್ಲಿ ಈ 18 ವರ್ಷದಿಂದ ನಡ್ಕೊಂಡಂಥ RCCಯನ್ನು ಇನ್ನೂ ಉತ್ತುಂಗಕ್ಕೆ ಏರಿಸ್ತಾರೆ ಅಂತ ಹೇಳ್ತಾ, ಈ ಮಹಿಳೆಯರ ಬಗ್ಗೆ ಹೇಳುವುದಾದ್ರೆ 1 ಗಂಟೆ ಮಾತನಾಡಬಾರದು. ಇನ್ನೊಮ್ಮೆ ನಿಮ್ಮೊಟ್ಟಿಗೆ ಆ ವಿಚಾರಗಳನ್ನೆಲ್ಲ ಚರ್ಚೆ ಮಾಡುವ. ನೀವು ಒಂದು 7 ಸೂತ್ರಗಳನ್ನು ನಿಮ್ಮನ್ನು ಅಳವಡಿಸಿಕೊಂಡಾಗ ನೀವು ಒಂದು ಕನಸನ್ನು ನೀವು ಕಾಣಬೇಕು. ದೊಡ್ಡದಾಗಿ ಕನಸನ್ನು ಕಾಣಿ.
ಮತ್ತೆ ನಿಮ್ಮ ಮೇಲೆ ಒಂದು ಆತ್ಮವಿಶ್ವಾಸ ಇರಬೇಕು. ಆತ್ಮವಿಶ್ವಾಸ ಹೇಗೆ ಇರಬೇಕಂತ ಹೇಳಿದ್ರೆ, ಯಾವುದೇ ಕಷ್ಟ ಕಾರ್ಪಣ್ಯ ಬಂದು ಅದಕ್ಕೆ ಒಂದೊಂದಕ್ಕೆ ಒಂದೊಂದು ಕಥೆ ಹೇಳ್ಬೋದು. ಆ ಕಥೆ ಬೇಡ, ನೀವು ಆತ್ಮವಿಶ್ವಾಸದಿಂದ ಮುಂದುವರಿಯಿರಿ. ಮತ್ತೆ ನೀವು ಮಾಡುವಂಥ ಕೆಲಸದ ಮೇಲೆ ನಿಮಗೆ ನಂಬಿಕೆ ಇರಬೇಕು. ಒಂದು ಸಣ್ಣ ಉದಾಹರಣೆ ಹೇಳಿದ್ರೆ, ಕೆಲಸ ಮೇಲೆ ನಂಬಿಕೆ ಅಂದರೆ ಪಾಲ್ಕಿವಾಲ ಅಂತ ನೀವು ಕೇಳಿರ್ಬೋದು. ಈಸ್ ಎ ಲಾಯರ್, ಅಂದರೆ ಅಮೆರಿಕದ ರಾಯಭಾರಿ ಆಗಿದ್ರು. ಅವರು ರಾಯಭಾರಿ ಆಗಿದ್ದಾಗ ಹೇಗೆ ಅಂತ ಹೇಳಿದ್ರೆ, ಅವರು ಮನೆಯಲ್ಲಿ ಒಂದು 10 ಜನ ಲಾಯರ್ಗಳಿದ್ರು. ಎಲ್ಲರೂ ಹೇಳಿದ್ರು ನೀನು ಲಾಯರ್ ಆಗಬೇಡ ಅಂತ. ಲಾಯರ್ ಆಗಬೇಡ ಅಂತ ಯಾಕೆ ಅಂತ ಕೇಳುವಾಗ ಅವರು ಎದುರಿದ್ರು. ಅಲ್ಲಿ ಒಂದು ಚೌಪಾಟಿಲಿ ಏನಲ್ಲಿ ಬಾಂಬೆಯಲ್ಲಿ ಒಂದು ಚಪ್ಪಲಿ ಹೊಲಿಯುವ ಒಬ್ಬರು ಇದ್ರು. ಅವರು ಚಪ್ಪಲಿ ಹೊಲಿದು ಆಮೇಲೆ ಅವರಿಗೆ ಆಸೆ ಆಯಿತು, ನಾನು ಒಂದು ಚಪ್ಪಲಿಯನ್ನು ಮಾಡಿದೆ ಹೇಗೆ ಅಂತ. ಸೊ ಅವನು ಚಪ್ಪಲಿ ಮಾಡಿ ಕೊಟ್ಟು ಆಮೇಲೆ ಅವನು ಒಮ್ಮೆ ಇವರು ಲಾ ಡಿಗ್ರಿ ಮುಗಿಸಿ ಬಂದಾಗ ಚಪ್ಪಲಿ ಹೊಲಿಲಿಕ್ಕೆ ಅದೇ ಅಂಗಡಿಗೆ ಹೋದಾಗ ಅವನು 13,000 ಕೋಟಿಯ ಒಡೆಯನಾಗಿದ್ದ, ಒಂದು ಶೂ ಕಂಪನಿಯ ಓನರ್ ಆಗಿದ್ದ. ಸೊ ಚಪ್ಪಲಿ ಹೊಲಿಯುವ 13,000 ಕೋಟಿ ಓನರ್ ಆಗಿದ್ರೆ, ನಾನು ಒಬ್ಬ ಈ ಲಾಯರ್ ಆಗಿ ಏನನ್ನ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ರೀತಿಯಲ್ಲಿ ನಾವು ಮಾಡುವ ಕೆಲಸದ ಮೇಲೆ ನಮ್ಮ ನಂಬಿಕೆ ಇದ್ರೆ ನಾವು ಏನಾದರೂ ಸಕ್ಸಸ್ ಆಗ್ಬೋದು ಅನ್ನೋದಕ್ಕೆ ಇನ್ನೊಂದು ಉದಾಹರಣೆ ಹೇಳ್ತಾ, ನಿನ್ನೊಂದು ಅಂತ ಹೇಳಿದ್ರೆ, ನಾವು ಮಾಡುವ ಕೆಲಸ ನಮಗೂ ಮತ್ತೆ ಸಮಾಜಕ್ಕೂ ಎರಡಕ್ಕೂ ಒಳ್ಳೆಯದಾಗಬೇಕು. ಇದಕ್ಕೆ ಒಂದು ನಮ್ಮ ಡಾಕ್ಟರ್ ವಿಶ್ವೇಶ್ವರಯ್ಯನವರು ಮೈಸೂರು ದಿವಾನರಾಗಿದ್ದರು. ಮೈಸೂರು ದಿವಾನರಾಗಿದ್ದಾಗ ಅವರಿಗೆ ಕೋಲಾರದ ಚಿನ್ನದ ಗಣಿಗೆ ಟಾಮ್ ಜಾನಿ ಅಂತ ಒಂದು ಕಂಪನಿಗೆ ಕಾಂಟ್ರಾಕ್ಟ್ ಕೊಟ್ಟಿದ್ರು, ಇಂಗ್ಲೆಂಡ್ ಕಂಪನಿಗೆ. ಅವರಿಗೆ ನಾವು ಅಕ್ಟೋಬರ್ನಲ್ಲಿ ವಿದ್ಯುತ್ ಶಕ್ತಿ ಕೊಡಬೇಕಂತ ಮಾತುಕತೆ ಆಗಿತ್ತು. ಇದೇ ಥರ ನಮ್ಮ ಅನಿರೀಕ್ಷಿತ ಮಳೆ ಬಂದು ಆ ಮಡಿಕೇರಿಯಲ್ಲೆಲ್ಲ ಮಳೆ ತುಂಬಿ ನಮ್ಮ ಕನ್ನಂಬಾಡಿಗೆ ಬರುವಂಥ ನೀರನ್ನು ನಾವು ಶಿವನ ಸಮುದ್ರಕ್ಕೆ ಟರ್ನ್ ಮಾಡಲಿಕ್ಕಾಗದೆ ಅವರಿಗೆ ಇದನ್ನು ಕರೆಂಟನ್ನು ಕೊಡಲಿಕ್ಕಾಗುವುದಿಲ್ಲ. ಆದರೆ ವಿಶ್ವೇಶ್ವರಯ್ಯನವರು ರಾತ್ರಿ ಸುತ್ತಮುತ್ತಲಿನ ಎಲ್ಲ ಹಳ್ಳಿಯ ಜನರನ್ನು ಕರ್ಕೊಂಡೋಗಿ, ನಿಮಗೆ RCC ಅಂತ ಎಲ್ಲ ಯುವತಿಯರನ್ನು ಕರ್ಕೊಂಡೋಗಿ ಚಿಮಣಿ ಬೆಳಕನ್ನು ಇಟ್ಟು ಆ ಕನ್ನಂಬಾಡಿ ಅಣೆಕಟ್ಟನ್ನು ಕಟ್ತಾರೆ. ಅದರಿಂದ ಅವರು ಮಾಡಿದ ಕೆಲಸದಲ್ಲಿ ಅವರಿಗೂ ತೃಪ್ತಿ ಇತ್ತು, ಸಮಾಜಕ್ಕೂ ಒಳ್ಳೆ ಆಯಿತು. ಇನ್ನೊಂದು ಕೊನೆಯದಾಗಿ ಭಗವಂತನ ಮೇಲೆ ನಂಬಿಕೆ ಇರಬೇಕು. ನೀವು ಮಾಡುವ ಕೆಲಸದಲ್ಲಿ ಭಗವಂತನನ್ನ ನಂಬಿ ನೀವು ಮುಂದೋದ್ರೆ ನಿಮಗೆ ಯಶಸ್ಸು ನಿಮಗೆ ಗ್ಯಾರಂಟಿ ಅಂತ ಹೇಳ್ತಾ, ಸೂರ್ಯ ಮಂಡಲವನ್ನೇ ಸೃಷ್ಟಿಸಿದಂಥ ಭಗವಂತ, ನಾವು ಮನುಷ್ಯ ಆದವರು ಈ ಮಂಡಲದಲ್ಲಿ ತಿರುಗ್ತಾ ಇರುವವರು. 17ರ ಟೀನೇಜ್ ಅನ್ನ ದಾಟಿ 16ರ ಹೊಸ್ತಿಲನ್ನ ದಾಟಿ ಯೌವನಕ್ಕೆ ಕಾಲಿಡ್ತಾ ಇದೆ ನಮ್ಮ ರೋಟರಿ ದಳ ಸೋಮೇಶ್ವರ. ಆದ್ರೆ 18 ವರ್ಷದಲ್ಲಿ ನಾನು ನೋಡ್ತಾ ಇದ್ದೆ, ಬರುವಾಗ ನಮ್ಮ ನೂತನ ಅಧ್ಯಕ್ಷರು ವರದಿಯನ್ನ ಮಂಡಿಸ್ತಾ ಇದ್ದಾರೆ. ಒಂದಲ್ಲ ಒಂದು ರೀತಿಯ ವಿಭಿನ್ನವಾದಂತಹ ವಿನೂತನವಾದಂತಹ ಸಾಮಾಜಿಕ ಚಟುವಟಿಕೆಗಳನ್ನ ಇಲ್ಲಿಯ ರೋಟರಿ ದಳ ಮಾಡ್ತಾ ಇದೆ. ಅದು ಕೂಡ ವಿಶೇಷವಾಗಿ ಒಬ್ಬ ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಮತ್ತು ಒಬ್ಬ ಸಾಮಾಜಿಕ ಕಾರ್ಯಕರ್ತೆಯಾಗಿ ನೋಡ್ತಾ ಇದ್ದಾರೆ. ಕೇವಲ ಕೊಲ್ಲಿನ ಸೋಮೇಶ್ವರವನ್ನು ಸೀಮಿತವಾಗಿರದೆ ತನ್ನ ಪಕ್ಕದ ಗ್ರಾಮದಲ್ಲಿ ನೊಂದವರ ಬೆಂದವರ ಸಹಾಯಕ್ಕೆ ಈ ದಳ ಶ್ರಮಿಸ್ತಾ ಇದೆ ಅಂತ ಹೇಳಿದ್ರೆ ಇವರ ಸೇವೆಯ ಕೈ ಎಷ್ಟು ದೊಡ್ಡದಿದೆ ಅಂತ ಹೇಳಿ ಖಂಡಿತವಾಗಿ ಮೊದಲನೇದಾಗಿ ನಾನು ನಮ್ಮ ಈಗಾಗಲೇ ನಿರ್ಗಮನವಾಗಿರುವಂತಹ ಸೋದರ ಅಧ್ಯಕ್ಷರಾದಂತಹ ಯೋಗೀಶ್ ಅವರ ಇಡೀ ತಂಡಕ್ಕೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮತ್ತು ಬಹಳ ಸಂತೋಷ ಆಯಿತು. ಒಂದು ಕಥೆ ಜೊತೆ ಮತ್ತೊಂದು ಕಥೆ, ಇನ್ನೊಂದು ಕಥೆ ಜೊತೆ ಬಹಳಷ್ಟು ಸಂದೇಶಗಳನ್ನು ಈಗಾಗಲೇ ಒಂದು ಮುಖ್ಯ ಅತಿಥಿಗಳು ಕೊಟ್ಟರು, ಸಂತೋಷರು. ಅದರಲ್ಲೂ ಬಹಳ ಸಂತೋಷ ಆದದ್ದು ಮಹಿಳೆಯರನ್ನ ಎಲ್ಲ ಬಹಳ ಚೆನ್ನಾಗಿ ಅರ್ಥೈಸಿಕೊಂಡು ಹೊಗಳಿದ್ರು. ಅಂತೂ ಹಿಂದಿನ ಕಾಲಕ್ಕೆ ಪುರುಷ ಪ್ರಧಾನ ಸಮಾಜದಲ್ಲಿ ನಮಗೆ ಖಂಡಿತವಾಗಿ ಸಮಾನತೆಯನ್ನ ಈಗ ಕೊಟ್ಟಿದ್ದೀನಿ, ಒಂದಷ್ಟು ಅಡೆತಡೆ. ಅದು ಕೂಡ ಉಳ್ಳಾಲದಂತಹ ಅಬ್ಬಕ್ಕ ರಾಣಿ ಇವರು ನನ್ನ ಆತ್ಮೀಯ ಮಾಸ್ಟರ್. ನಾವೆಲ್ಲ ಅಬ್ಬಕ್ಕಳ ಸೇವೆಯನ್ನ ಮಾಡಬೇಕಿದ್ರೆ ಭಾರತದ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಅಬ್ಬಕ್ಕ ಒಂದು ಚರಿತ್ರೆಯಲ್ಲಿ ನಾಂದಿಯಾಗಿದ್ದಾಳೆ ಅಂತ ಹೇಳಿದ್ರೆ ಕೇವಲ ಅವಳೊಬ್ಬಳಿಂದ ಮಾತ್ರ ಸಾಧ್ಯ. ಸಮುದಾಯದಳ ಕೊಲ್ಲಿಯಕ್ಕೆ ಯಾವುದೇ ಥರದ ಮಾರ್ಗದರ್ಶನ ಅಗತ್ಯ ಇಲ್ಲ, ಆದ್ದರಿಂದ ನಾನು ಹೆಚ್ಚಿಗೆ ಮಾತಾಡೋದಿಲ್ಲ. ಅವರು ತುಂಬ ತಿಳಿದವರು. ರೋಟರಿ ಕ್ಲಬ್ ರೊಟೇರಿಯನ್ನಿಗಿಂತ ಅತ್ಯುತ್ತಮವಾಗಿ ಕೆಲಸ ಮಾಡುವಂತಹ ಒಂದು ಸಮುದಾಯ ದಳ ಇದ್ದರೆ ಅದು ನಮ್ಮ ರೋಟರಿ ಸಮುದಾಯ ದಳ ಕೊಲ್ಯದವರು. ಸುಮಾರು ಪ್ರಥಮ ಸ್ಥಾನ ಯಾವುದರಲ್ಲಿ ಯಾವಾಗ ಹೇಳಿದರು, ಜಿಲ್ಲಾ ಸಮಾವೇಶದಲ್ಲಿ ಎಲ್ಲ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಅದು ಅಷ್ಟು ಸುಲಭ ಸಾಧ್ಯವಲ್ಲ. ಅಷ್ಟು ಒಂದು ಸಂಘಟನೆ, ಆ ಒಂದು ಸಮುದಾಯದೊಳಗೆ ಕೌಟುಂಬಿಕ ಭಾವನೆ, ನಾವೆಲ್ಲ ಈ ಕೆಲಸ ಮಾಡಬೇಕು ಅಂತ ಹೇಳುವಂಥ ಇದು ಇದ್ದುದರಿಂದ ಅದು ಸಾಧ್ಯವಾಯಿತು. ಈ ಬಾರಿ ನಮ್ಮ
ಅಧ್ಯಕ್ಷರ ಪ್ರಯತ್ನದಿಂದ ಹೆಚ್ಚಿನ ಪಕ್ಷ ಈ ಬಾರಿ ಸಹಿತ ನಿಮಗೆ ಸಮಾವೇಶವನ್ನು ಸಂಘಟಿಸುವಂತಹ ಒಂದು ಅವಕಾಶ ಬರಲಿಕ್ಕಿದೆ. ನಾವೆಲ್ಲ ಒಟ್ಟಾಗಿ ಆ ಸಮಾವೇಶದಲ್ಲಿ ಹೊರಗಡೆ ಹೋಗಿ ನೀವು ಪ್ರಥಮ ಸ್ಥಾನ ಗೆದ್ದಿದ್ದೀರಾ. ಇಲ್ಲಿ ತವರು ಮನೆಯಲ್ಲಿ ಇವಾಗ ಅದನ್ನು ಚಾಂಪಿಯನ್ ಆಗಿ ನೀವು ಬರಬೇಕು. ಜಿಲ್ಲೆ ಪುಣ್ಯಭೂಮಿ ಸೇವಾ ಫೌಂಡೇಶನ್ ಕೂಡ ಅವರ ಜೊತೆ ಗೂಡಿ ಕೆಲಸ ಮಾಡುವಂಥ ಒಂದು ಯೋಗ ನಮಗೆ ಬಂದಿದೆ ಅಂತ ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೇನೆ. ಹಾಗೂ ಈ ಒಂದು ರೋಟರಿ ದಳ ಸಂಘಟನೆ ಹಲವಾರು ಸಮಾಜ ಸೇವೆಗಳನ್ನು ಮಾಡ್ತಾ ಬಂದಿದೆ. ಈ ವರದಿಯನ್ನು ಅಧ್ಯಕ್ಷರು ಓದಿದಂಥ ವರದಿಯನ್ನು ನೋಡುವಾಗ ತುಂಬ ರೋಮಾಂಚನ ಆಗ್ತದೆ. ಯಾಕೆಂದರೆ ಒಂದು ಸಂಘಟನೆ ಇಷ್ಟೊಂದು ಚಟುವಟಿಕೆಯಲ್ಲಿರಬೇಕಾದ್ರೆ ಆ ಒಂದು ಸಂಘಟನೆಯ ಒಂದು ಶಕ್ತಿಯನ್ನು ನಾವು ಅರ್ಥೈಸ್ಕೊಳ್ಬೋದು. ಅದರಲ್ಲಿರುವಂಥ ಒಂದು ಸದಸ್ಯರ ಒಗ್ಗಟ್ಟನ್ನು ನಾವು ಅರ್ಥೈಸ್ಕೊಳ್ಬೋದು. ಹಾಗೂ ಈ ಒಂದು ಸಂಘಟನೆಗೆ ನಾನು ಶುಭವನ್ನು ಹಾರೈಸ್ತಾ ಹಾಗೂ ಇವತ್ತು ಪದಗ್ರಹಣವಾದಂಥ ನೂತನ ಪದಾಧಿಕಾರಿಗಳಿಗೆಲ್ಲರಿಗೂ ನನ್ನ ಶುಭವನ್ನು ಹಾರೈಸ್ತಾ ಇನ್ನು ಮುಂದಿನ ಈ ರೋಟರಿ ದಳದ ಪ್ರತಿಯೊಂದು ಕಾರ್ಯಚಟುವಟಿಕೆಗಳಿಗೂ ನಮ್ಮ ಹಿಲ್ಸ್ ಹಾಗೂ ಪುಣ್ಯಭೂಮಿ ಸೇವಾ ಫೌಂಡೇಶನ್ನ ಸಹಭಾಗಿತ್ವವನ್ನು ನೀಡಲು ನಾವು ಯಾವತ್ತೂ ಸಿದ್ಧರಾಗಿದ್ದೇವೆ ಎನ್ನುವ ಒಂದು ಭರವಸೆಯನ್ನು ಕೂಡ ನೀಡುತ್ತಾ ಮಾಡಿದ್ದಾರೆ. ಅವರು ಆ್ಯಕ್ಚುಲ್ ಅವರು ಫಸ್ಟಿಗೆ ಇರಲಿಲ್ಲ RCC ಒಟ್ಟಿಗೆ, ಆಮೇಲೆ ಸೇರಿಕೊಂಡ್ರು. ಆದರೂ ಸಹ ತನ್ನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡು RCCಯಲ್ಲಿ ಅತ್ಯುತ್ತಮ ಕೆಲಸ ಮಾಡಿ 8 ಪ್ರಶಸ್ತಿಗಳನ್ನು ಜಿಲ್ಲಾ ಮಟ್ಟ, ಜಿಲ್ಲಾ ಅಂತ ಹೇಳಿದರೆ ನಮ್ಮದು ಒಂದು ಜಿಲ್ಲೆ ಅಲ್ಲ, ನಮ್ಮದು 5 ರೆವೆನ್ಯೂ ಜಿಲ್ಲೆ ಬರ್ತದೆ. ಅವರ ತಂಡದೊಟ್ಟಿಗೆ ಸ್ಪರ್ಧಿಸಿ 8 ಪ್ರಥಮ ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ಅದಕ್ಕಾಗಿ ಇನ್ನೊಮ್ಮೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈಗ ನೂತನ ಅಧ್ಯಕ್ಷೆಯಾಗಿ ಸುಧಾ ಸುರೇಶ್ ಆಯ್ಕೆಯಾಗಿದ್ದಾರೆ. ಸುಧಾ ಈ ಊರಿನ ಸೊಸೆ. ನಿಜವಾಗಿ ಅವಳು ಮದುವೆಯಾಗಿ ಇಲ್ಲಿಗೆ ಬಂದವಳು. ಮದುವೆಯಾಗಿ ಬಂದು ಈ ಊರಿನಲ್ಲಿ ಎಲ್ಲ ಆಕ್ಟಿವಿಟೀಸಲ್ಲಿ ಸೇರಿಕೊಂಡು ಉತ್ತಮವಾದ ತನ್ನ ಸೇವಾ ಕಾರ್ಯಗಳನ್ನು ಮಾಡಿಕೊಂಡು ಈ ವರ್ಷ RCC ಅಧ್ಯಕ್ಷೆಗೆ ಆಯ್ಕೆಯಾಗಿದ್ದಾಳೆ. ನಿಮಗೆ ಸಹ ಅಭಿನಂದನೆಯನ್ನು ಸಲ್ಲಿಸ್ತಿದ್ದೇನೆ. ಹಾಗೆ ಸಂಬಂಧದಲ್ಲಿ ಅವಳಿಗೆ ಸೊಸೆ ಆಗಬೇಕು ಸೌಜನ್ಯ, ಅವಳು ಸಹ ಇದರಲ್ಲಿ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾಳೆ. ನಿಮಗೂ ಸಹ ಅಭಿನಂದನೆಗಳು. ನಾನು ಈ RCC ಇಲ್ಲಿ ಇಷ್ಟು ಮಟ್ಟಿಗೆ ಗಟ್ಟಿಯಾಗಬೇಕಾದ್ರೆ ಇದರ ಮೂಲ ನಾನಲ್ಲ, ಇಲ್ಲಿಯ ಬಿಲ್ಲವ ಸೇವಾ ಸಮಾಜ. ಇವರು ಪ್ರಯತ್ನ ಪಟ್ಟಿದ್ರಿಂದ ಆ ಸಮಯದಲ್ಲಿ ನಮ್ಮ ಅಧ್ಯಕ್ಷರಲ್ಲಿಗೆ ಇಲ್ಲಿಯ ಬಿಲ್ಲವ ಸಮಾಜವರೇ ಬಂದು ಇಲ್ಲಿ RCC ಪ್ರಾರಂಭ ಮಾಡಬೇಕಂತ ಕೇಳಿಕೊಂಡಿದ್ರು. ಅವರು ಆದ್ಮೇಲೆ ಸಹ ಪ್ರಯತ್ನ ಪಟ್ಟಿದ್ರಿಂದ ಇಲ್ಲಿ RCC ಅನ್ನೋದು ಇಲ್ಲಿ ಸ್ಥಾಪನೆ ಆಗಿದೆ. ಬಿಲ್ಲವ ಸಮಾಜಕ್ಕೂ ಸಹ ನಾನು ಅಭಿನಂದನೆಯನ್ನು ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ಹಾಗೂ ಆ ಸಮಯದಲ್ಲಿ ನಮಗೆ ಪ್ರಾಥಮಿಕವಾಗಿ ಮೀಟಿಂಗ್ ಮಾಡಲಿಕ್ಕೆ ಸ್ಥಳಾವಕಾಶ ಕೊಟ್ಟವರು ಈಗಿನ ಅಧ್ಯಕ್ಷರಾದ ಆನಂದ್ ಎಸ್ ಕೊಂಡಾಣವರು. ಆ ದಿವಸ ಅವರು ಆ ಸ್ಥಳ ಕೊಟ್ಟಿದ್ದರಿಂದ ಇದೆಲ್ಲ ಆಗ್ಲಿಕ್ಕೆ ದೇವರು ಎಲ್ಲ ನಮ್ಮ ನಾರಾಯಣ ಗುರುಗಳು ಎಲ್ಲ ಒಂದಕ್ಕೊಂದು ಜೋಡಿಸಿಕೊಂಡು ಇಲ್ಲಿ ಒಳ್ಳೆಯ ಒಂದು RCCಯನ್ನು ಪ್ರಾರಂಭಿಸಲಿಕ್ಕೆ ಸಾಧ್ಯವಾಗಿದೆ. ಈ RCC ಅವರು ಮಾಡಿದ ಕಾರ್ಯಕ್ರಮ ನೀವು ಈಗ ನೋಡಿದ್ದೀರಿ. ಧನಲಕ್ಷ್ಮಿ ಗಟ್ಟಿಯವರು ನೋಡಿರ್ಬೋದು. ಎಲ್ಲ ಇಲ್ಲಿ ಆಸುಪಾಸಿನವರು ವರ್ಷಕ್ಕೊಮ್ಮೆ ವಾರ್ಷಿಕೋತ್ಸವ ಮಾಡ್ತಾರೆ, ನಾಟಕ ಮಾಡ್ತಾರೆ, ಆಯಿತು, ಅಲ್ಲಿಗೆ ಮುಗಿಯಿತು. ಇವರ ಕಾರ್ಯಕ್ರಮದಲ್ಲಿ ಅದು ಯಾವುದೂ ಇಲ್ಲ. ಬಟ್ ಅವರು ಮಾಡುವ ಕಾರ್ಯಕ್ರಮ ಮಾತ್ರ ಭಾರಿ ಮಾನವೀಯತೆಗೆ ಅದು ಭಾಳ ಹತ್ತಿರವಾದದ್ದು. ಇವರು ಪ್ರಶಾಂತ್ ಅಲ್ಲ, ಮುಂಬೈಯಲ್ಲಿ ಸುನಿಲ್ ತನ್ನ ಮನೆಯನ್ನೇ ಒಬ್ಬ ರೋಗಿಗೆ ಬಿಟ್ಟು ಕೊಡಬೇಕಾದ್ರೆ ಅವರ ಅಪ್ರೋಚ್ ಯಾವ ಥರ ಇತ್ತು. ನಿಜವಾಗಿ ಸುನಿಲ್, ನೀವು ಮಾಡಿದ್ದು ಒಳ್ಳೆಯ ಕೆಲಸ. ಆ ಬಡ ರೋಗಿಗೆ ಒಳ್ಳೇದಾಗಿದೆ. ಆ ಪೇಷಂಟ್ ಸಹ ಈಗ ಗುಣಮುಖರಾಗಿದ್ದಾರೆ ಅಂತ ಕಾಣ್ತದೆ. ಒಳ್ಳೆ ಹುಡುಗಿ, ಚಿಕ್ಕ ಪ್ರಾಯದ ಹುಡುಗಿ, ಅವಳನ್ನು ತಮ್ಮ ಮನೆಯನ್ನು ಸಂಪೂರ್ಣವಾಗಿ ಕೊಟ್ಟಿದ್ದಾರೆ. ಅವರಿಗೆ ಉತ್ತಮ ಮಡದಿ ಸಹ ದೊರಕಿದ್ದಾರೆ. ನಿಮಗೆ ಸಹ ಅಭಿನಂದನೆಗಳು ಸಲ್ಲಿಸ್ತೇನೆ. ಹಾಗೆ ರೋಹಿತ್, ನಿಮ್ಮ ಮಾತುಗೆ ನಮ್ಮ ಉತ್ತರ ಇಲ್ಲ, ಮಾತು ಇಲ್ಲ, ಕೃತಿ. ಹ್ಯಾಟ್ಸ್ ಅಪ್, ಕೀಪ್ ಇಟ್ ಅಪ್. ನಮ್ಮಿಂದಾದ ಸಹಾಯವನ್ನು ನಾವು ಮಾಡ್ತೇವೆ ಖಂಡಿತವಾಗಿ. ನನಗೆ ಸನ್ಮಾನ ಮಾಡಿದ್ದು ನನಗೆ ಖಂಡಿತ ಇದು ಗೊತ್ತಿರಲಿಲ್ಲ. ನನಗೆ ಸ್ವಲ್ಪ ಅದು ಮುಜುಗರ ತರುವಂಥ, ಯಾಕೆಂದರೆ ಮನೆಯಲ್ಲಿ ಮಾಡುವ ಸನ್ಮಾನ ಒಂದು ರೀತಿಯಲ್ಲಿ ಹೆಮ್ಮೆ ಸಾಗ್ತದೆ. ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳ್ತಾರೆ. ಮನೆಯವರನ್ನು ಯಾವಾಗಲೂ ಸಹ ಯಾರು ಗೌರವಿಸುವುದಿಲ್ಲ.
ಆದರೆ ನಮ್ಮ ಮನೆಯಲ್ಲಿ ನಾವು ಸನ್ಮಾನ ಯಾಕೆ ಮಾಡಿಕೊಳ್ಬೇಕು ಅನ್ನೋ ಒಂದು ಭಾವನೆ ಸಹ ಇದೆ. ಆದರೂ ನೀವು ಕೊಟ್ಟ ಪ್ರೀತಿಗೆ ನಾನು ಅದನ್ನು ಸಂಪೂರ್ಣವಾಗಿ ಒಪ್ಪಿಕೊಂಡಿದ್ದೇನೆ. ಅದನ್ನು ಎಲ್ಲ ನಮ್ಮ ರೋಟರಿ ಕ್ಲಬ್ನ ಎಲ್ಲ ಕ್ಲಬ್ಬಿಗೆ ಅರ್ಪಿಸ್ತಿದ್ದೇನೆ. ನಾವು ಕೆಲಸ ಮಾಡುವಾಗ ಇತರರಿಗೆ ಗೌರವವನ್ನು ಕೊಡುವ, ನಾವು ಗೌರವವನ್ನು ಕೊಟ್ಟಾಗ ಅವರು ನಮಗೆ ವಾಪಸ್ ಗೌರವ ಕೊಡುತ್ತಾರೆ ಅಂತ ನಮಗೆ ಆ ನಿರೀಕ್ಷೆ ಬೇಡ. ನಾವು ನಮ್ಮ ಗೌರವವನ್ನು ಕೊಡುತ್ತೆ ನಮ್ಮ ಕೆಲಸವನ್ನು ಮಾಡ್ತಾ ಹೋಗುವ. ಅವರಲ್ಲದಿದ್ದರೆ ಇನ್ನೊಬ್ಬರು ನಮಗೆ ಅದಕ್ಕೆ ಖಂಡಿತವಾಗಿ ನಮಗೆ ಪ್ರತಿಫಲ ದೊರೀತದೆ. ಯಾಕೆಂತ ಹೇಳಿದರೆ ನಾನು ಆ ದಿವಸ ಬಿತ್ತಿದ್ದು ಮಾತ್ರ ಅದು ಇಷ್ಟು ಹೆಮ್ಮರವಾಗಿ ಬೆಳೀತಿದೆ ಅಂತ ಹೇಳಿದ್ರೆ ನೀವು ಮಾಡಿದ ಆ ಕೆಲಸಕ್ಕೆ ದೇವರು ಕೊಟ್ಟ ಪ್ರತಿಫಲ. ಆ ಪ್ರಕೃತಿಯಲ್ಲಿ ಯಾವುದೂ ಸಹ ಇಟ್ಟುಕೊಳ್ಳುವುದಿಲ್ಲಂತೆ. ನಾವು ಕೆಟ್ಟದ್ದು ಮಾಡಿದರೆ ನಮಗೆ ಕೆಟ್ಟದೇ ವಾಪಸ್ ಬರ್ತದೆ, ಒಳ್ಳೆಯದು ಮಾಡಿದರೆ ಒಳ್ಳೆಯದೇ ನಮಗೆ ವಾಪಸ್ ಬರ್ತದೆ. ಅದರ ಪ್ರತಿಫಲವನ್ನು ನಾವೀಗ ಕಾಣ್ತಾ ಇದ್ದೇವೆ. ಕೆಲವರು ನಾವೀಗ ಒಳ್ಳೆಯ ಕೆಲಸ ಮಾಡುವಾಗ ಕೆಲವರಿಗೆ ಅಸಹನೆ ಆಗುವುದು ಸಹಜ, ಅದು ಮಾನವ ಸಹಜ ಗುಣ. ಅದಕ್ಕಾಗಿ ಯಾರು ಹೆಚ್ಚು ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ನಾವು ನಮ್ಮ ಕೆಲಸವನ್ನು ಮಾಡ್ತಾ ಹೋಗುವ. ಸುಧಾ ಅದರ ಬಗ್ಗೆ ಹೆಚ್ಚು ಆಲೋಚನೆ ಮಾಡೋದು ಬೇಡ. ನಿಮ್ಮ ಕೆಲಸವನ್ನು ನೀವು ಮಾಡ್ತಾ ಹೋಗಿ, ನಿಮಗೆ ಒಳ್ಳೆಯದಾಗ್ತದೆ. ನನಗೆ ಈ ಸಂದರ್ಭದಲ್ಲಿ ನನ್ನ ಗೆಳೆಯ ಲೇಖಕ ತೀರ್ಥ ಮೊಳಲಂಬೆಯವರು ಒಂದು ತುಳು ಒಂದು ಸುಭಾಷಿತವನ್ನು ಬರೆದಿದ್ದಾರೆ, ಅದನ್ನು ಹೇಳಲಿಕ್ಕೆ ಬರೆಸ್ತೇನೆ. ಕೋಡೆ ಕರಿದಾಂಡು ಎಲ್ಲೆ ಒರಿಂಡ ಉಂಡು ದಾದ ಮಲ್ಪೊಡು ಇತ್ತೆ ಅವು ನಮ್ಮ ಕೈಟುಂಡು. ಇತ್ತೆ ದಾದ ಮಲ್ಪೊಡು ಪನ್ಪಿನ ಅವು ನಮ್ಮ ಕೈಟುಂಡು. ಸಾದಿ ಪೋವಂದು ಒಲ್ಲ ನಮ ಪೋಡು ದುಂಬು ತೋಜುಡು ನಮ್ಮ ಬೇಲೆ ಇತ್ತೆ. ನಮ್ಮ ದಾದ ಮಲ್ಪ ಬಂಡು ನಮ್ಮ ಬೇಲೆನು ಇತ್ತೆ ತೋಜದ್ ಕೊರುಡು. ನಾವು ಮಾಡುವ ಕೆಲಸ ಅದು ಒಳ್ಳೆಯದಾಗಿದ್ದರೆ ದೇವರು ನಮಗೆ ಖಂಡಿತವನ್ನು ಆಶೀರ್ವದಿಸುತ್ತಾರೆ. ನಿಮ್ಮ ಈ ಸಲ ನಮಗೆ ಇದು ಸಹ ಇದೆ, ಯಾವುದು ನಮ್ಮ ಜಿಲ್ಲಾ ಸಮ್ಮೇಳನ ಸಹ ನಾವು ಈ ಸಲ ಆಯೋಜಿಸಲಿದ್ದೇವೆ. ಅದರಲ್ಲಿ ಸಹ ನೀವು ತುಂಬ ಕ್ರಿಯಾಶೀಲವಾಗಿ ಭಾಗವಹಿಸಿ ಇನ್ನೂ ಹೆಚ್ಚಿನ ಪ್ರಶಸ್ತಿಗಳನ್ನು ಪಡೆಯಿರಿ. ಯಾಕೆ ಅಂತೇಳಿ ಹಿಂದಿನ ಸಾಲಿನಲ್ಲಿ ಒಳ್ಳೆಯದು ಮಾಡಿದರೆ ಮುಂದಿನ ಆಗೋವರಿಗೆ ಸ್ವಲ್ಪ ಕಷ್ಟ. ನನಗೆ ಅದು ಅನುಭವ ಆಗ್ತಾ ಇದೆ. ಕಳೆದ ವರ್ಷ ನಮ್ಮ ಕ್ಲಬ್ಬಿನಲ್ಲಿ ಕರ್ನಾಟಕ ಒಳ್ಳೆ ಕೆಲಸ ಮಾಡಿದ್ರು, ಈ ಸಲ ನನ್ನ ಮೇಲೆ ಭರವಸೆ ಅದಕ್ಕಿಂತ ಜಾಸ್ತಿ ಮಾಡಬೇಕಂತ. ಆದರೂ ನಮಗೆ ಅವರು IPP ಇದ್ದಾರೆ, ಅವರ ಸಹಕಾರದಿಂದ ನನಗೆ ಅದಕ್ಕಿಂತ ಹೆಚ್ಚಿನ ಕೆಲಸ ಮಾಡ್ಬೋದಂತ ನನಗೆ ಭರವಸೆ ಇದೆ. ಹಾಗೆ ನಿಮಗೆ ಸಹ ಯೋಗೀಶ್ ಇದ್ದಾರೆ. ಯೋಗೀಶ್, ನಿಮ್ಮ ಕೆಲಸ ಇಲ್ಲಿಗೆ ಮುಗ್ದಿಲ್ಲ, ಮುಂದಿನ ಸಹ ಅವರೊಟ್ಟಿಗೆ ಇದ್ದು ಅವರನ್ನು ಪ್ರೋತ್ಸಾಹಿಸಿ ನಿಮ್ಮ ಕೆಲಸವನ್ನು ಮುಂದುವರಿಸಿ ಅಂತ ಕೇಳ್ಕೊಳ್ತೀನಿ. ಹಾಗೆ ನಮ್ಮ ಇವತ್ತು RCCಗೆ 8 ಜನ ನೂತನ ಸದಸ್ಯರು ಸೇರ್ಪಡೆಗೊಂಡಿದ್ದೀರಿ. ನಿಮಗೆ ಎಲ್ಲರಿಗೂ ಅಭಿನಂದನೆಗಳು. ನೀವು 90 ದೇಶಗಳ 2,26,000 ಸದಸ್ಯರಿರುವ ಅಂತಾರಾಷ್ಟ್ರೀಯ ಕ್ಲಬ್ಬಿನ ಒಂದು ಸದಸ್ಯರಾಗಿದ್ದೀರಿ. ನಿಮಗೆ ಹೆಮ್ಮೆ ಇರಲಿ. ಯಾಕೆ ಅಂತ ಹೇಳಿದರೆ ರೋಟರಿ ಕ್ಲಬ್ ಅನ್ನೋದು ಪ್ರಪಂಚದಾದ್ಯಂತ ಇರುವಂಥ ಒಂದು NGO, ಒಳ್ಳೆಯ ಸೇವಾ ಸಂಸ್ಥೆ. ಅದರ ಅಂಗಭಾಗವಾದ ರೋಟರಿ ಸಮುದಾಯ ದಳದ ಸದಸ್ಯರಾಗಿದ್ದೀರಿ. ನೀವು ಅದರ ಬಗ್ಗೆ ಯಾವಾಗಲೂ ಹೆಮ್ಮೆ ಪಡಿ. ನಿಮಗೆ ಹಾಕಿದ ಪಿನ್ನನ್ನು ನೀವು ಯಾವಾಗಲೂ ಅದನ್ನು ಪ್ರದರ್ಶಿಸಿ. ನೀವು ಯು ಶುಡ್ ಬಿ ಪ್ರೌಡ್ ಆಫ್ ದಟ್. ಹಾಗೆ ಇಲ್ಲಿ ಬಂದಿರುವ ಎಲ್ಲ ಅತಿಥಿಗಳನ್ನು ನಾನು ಗುರುತಿಸುತ್ತಾ ಅಭಿನಂದಿಸುತ್ತಾ ಎಲ್ಲರಿಗೂ ಶುಭವನ್ನು ಕೋರುತ್ತಾ ನಿಮಗೆ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಗೋಪಾಲ್ ಶೆಟ್ಟಿ ಅವರಿಗೆ ನೆನಪಿನ ಕಾಣಿಕೆಯನ್ನು ನೀಡುತ್ತಿದ್ದಾರೆ. ಶ್ರೀ ಆನಂದ S. ಕೊಂಡಾಣ, ಶ್ರೀಮತಿ ಧನಲಕ್ಷ್ಮಿ ರೆಡ್ಡಿ, ರೋಟರಿಯನ್ M. ಕರುಣಾಕರ ಶೆಟ್ಟಿ, ಶ್ರೀಯುತ ಅಜಿತ್ ಪೂಜಾರಿ ಪಜ್ಜಿಲು ಇವರಿಗೆ ನೆನಪಿನ ಕಾಣಿಕೆಯೊಂದಿಗೆ ಗೌರವ ಮನ್ನಣೆ.